ಡಿಜಿಟಲ್ ವ್ಯವಹಾರ ಹಾಗೂ ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ನಮಗೆ ಇವತ್ತು ಹಾಗೂ ಇನ್ನಿತರ ಯೋಜನೆಗಳ ಬಗ್ಗೆ ನಮಗೆ ಇವತ್ತು ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಾನು ಅವರನ್ನು ಮಾಹಿತಿಯನ್ನು ನೀಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಕಡಿತ ಆಗೋದ್ರ ಬಗ್ಗೆ ನೀವು ಸಮಗ್ರವಾದ ಮಾಹಿತಿಯನ್ನು ಪಡ್ಕೊಂಡಿರ್ತೀರಿ, ಪಾಸ್ಬುಕ್ ಎಂಟ್ರಿ ಮಾಡ್ತಿರ್ತೀರಿ ಅಥವಾ SMS ಮೂಲಕ ಬರ್ತಾ ಇರ್ತದೆ. ಅದರಲ್ಲಿ ಕೂಡ ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ನಮಗೆ ಭಾರತ ಸರ್ಕಾರದಿಂದ ಲಭ್ಯವಿರುವಂತಹ ವಿಮಾ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ಅಥವಾ ರಿನ್ಯೂವಲ್ ಆಗಿದಾ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ತುಂಬ ಅತ್ಯಗತ್ಯ. ಈಗಾಗಲೇ ಹೇಳಿರುವಂತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ 12 ರೂಪಾಯಿ ವಿಮೆ ಕಡಿತ ಆಗಿದಾ ನೋಡಿದ್ದೀರಾ, ಚೆಕ್ ಮಾಡಿದ್ರಾ? ಮಾಡಿಸ್ಕೊಂಡವರು ಆಗಿದೆ, ಕಡಿತ ಆಗಿದೆ. ಒಂದು ವೇಳೆ ಆಗದಿದ್ದರೂ ಕೂಡ ನೀವು ಸಂಬಂಧಪಟ್ಟ ಬ್ಯಾಂಕಿನಲ್ಲಿ ಹೋಗಿ ಮಾಹಿತಿಯನ್ನು ಕೊಟ್ಟು ಅಥವಾ ಏನು ಅಂತ ಹೇಳಿದರೆ ಮರು ಸೇರ್ಪಡೆಗೊಳ್ಳಿಕ್ಕಿದ್ರೂ ಕೂಡ ನೀವು ಅಲ್ಲಿ ನಿಮ್ಮ ಫಾರಮನ್ನು ಭರ್ತಿ ಮಾಡಿ ಕೊಟ್ಟರೆ ಸ್ಥಳದಲ್ಲೇ ನಿಮಗೆ ಬ್ಯಾಂಕಿನಲ್ಲಿ ಆ ಸೌಲಭ್ಯವನ್ನು ಪಡ್ಕೊಳ್ಬೋದು. 18 ವರ್ಷಕ್ಕಿಂತ ಮೇಲ್ಪಟ್ಟವರು, 70 ವರ್ಷದ ಒಳಗಿನವರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಗೆ. ಕೆಲವರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದರೆ ಜೂನ್ ಪ್ರಾರಂಭ ವಾರದಲ್ಲಿ ಮಾತ್ರ ಸೇರ್ಕೊಳ್ಳಿಕ್ಕಾಗೋದು, ನಂತರ ಸೇರ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಈ ಯೋಜನೆಯ ಲಾಭವನ್ನು ಅಥವಾ ಈ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ವಂಚಿತರಾಗ್ತಾರೆ. ಹಾಗೇನಿಲ್ಲ, ನೀವು ಯಾವಾಗ ಬೇಕಾದರೂ ಈ ಯೋಜನೆಗೆ ಸೇರ್ಕೊಳ್ಬೋದು. ಉದಾಹರಣೆಗೆ ಹೇಳೋದಾದರೆ ನೀವು ಯಾವುದೋ ಕಾರಣದಿಂದ ಜೂನ್ ತಿಂಗಳಲ್ಲಿ ರಿನ್ಯೂವಲ್ ಆಗಲಿಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಲಿಲ್ಲ ಬ್ರ್ಯಾಂಚಲ್ಲಿ, ಸ್ವಯಂ ಕಡಿತದ ಮೂಲಕ ನಿಮ್ಮ ವಿಮಾ ಸೌಲಭ್ಯ ಸಿಗಲಿಲ್ಲ ಅಂತ ಇದ್ದರೆ ನೀವು 2-3 ತಿಂಗಳ ನಂತರ ಬೇಕಾದರೂ ಸೇರ್ಕೊಳ್ಬೋದು. ಆದರೆ ಅದರಿಂದ ನಷ್ಟ ಕೂಡ ಇದೆ ನಮಗೆ. ಅಷ್ಟರವರೆಗೆ ನಮಗೆ ಯಾವುದೇ ವಿಮಾ ಸೌಲಭ್ಯ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾವು ಆದಷ್ಟು ಜಾಗೃತರಾಗಿರಬೇಕು. ಇನ್ನೊಂದು 330 ರೂಪಾಯಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಇದರಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಕೂಡ ಆಗಿದೆ ಈ ಯೋಜನೆಯಲ್ಲಿ. ಏನು ಅಂತೇಳಿದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು, 50 ವರ್ಷದ ಒಳಗಿನವರು ಸೇರಿಕೊಂಡ್ರೆ ಜೀವ ವಿಮೆ ಸಿಗುವಂಥದ್ದು 12 ರೂಪಾಯಿ ಅಪಘಾತ ವಿಮೆ. ಇದರಲ್ಲಿ ನಮಗೆ ಕ್ಲೈಮಿಗೆ ಮೊದಲೆಲ್ಲ ಏನು ಅಂತೇಳಿದರೆ ನಾವು ವಿಮೆ ಮಾಡಿಸ್ಕೊಂಡ 45 ದಿನದ ನಂತರ ನ್ಯಾಚುರಲ್ ಡೆತ್ಗೆ ಕ್ಲೈಮ್ ಆಗ್ತಿತ್ತು. ಈಗ ಅದನ್ನು ಸ್ವಲ್ಪ 30 ದಿನಕ್ಕೆ ರಿಡ್ಯೂಸ್ ಮಾಡಿದ್ದಾರೆ, ಕಡಿತಗೊಳಿಸಿದ್ದಾರೆ. ಅದರ ಲಾಭವನ್ನು ನಾವು ಪಡ್ಕೊಳ್ಬೋದು. ಅದರ ಜೊತೆಗೆ ಕ್ಲೈಮ್ ಪ್ರೊಸೀಜರಲ್ಲಿ ಕೂಡ ಅಷ್ಟೇ, ನಾವಾಗಲೇ ಇದರ ಬಗ್ಗೆ ನಾವು ಹೇಳಿದ್ದೇವೆ. ವಿಮೆ ಮಾಡಿಸ್ಕೊಂಡಿರ್ತೇವೆ, ಅದರ ಬಗ್ಗೆ ನಮಗೆ ಮಾಹಿತಿ ಇರ್ತದೆ. ಯಾರೋ ವಿಮೆ ಮಾಡಿಸ್ಕೊಂಡಂಥ ವ್ಯಕ್ತಿ ಮರಣಪಟ್ಟಿರ್ತಾರೆ, ಆ ಮನೆಯವರು ದುಃಖದಲ್ಲಿರ್ತಾರೆ, ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕು. ಅಂಥ ಸಂದರ್ಭದಲ್ಲಿ ಏನು ಅಂತೇಳಿದರೆ ನೀವು ಎಲ್ಲ ದಾಖಲೆಗಳನ್ನು 30 ದಿನದ ಒಳಗಾಗಿ ನೀವು ಬ್ಯಾಂಕಿಗೆ ಮಾಹಿತಿಯನ್ನು ತಲುಪಿಸಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಬ್ಯಾಂಕ್ ಈಗ 7 ದಿನದ ಒಳಗಾಗಿ ಆ ಎಲ್ಲ ದಾಖಲೆಗಳನ್ನು ಇನ್ಶೂರೆನ್ಸ್ ಕಂಪನಿಗೆ ಸಲ್ಲಿಕೆ ಮಾಡ್ತದೆ. ನಂತರದ 7 ದಿನಗಳಲ್ಲಿ ಆ ಇನ್ಶೂರೆನ್ಸ್ ಕಂಪನಿ ಯಾರು ಫಲಾನುಭವಿ ಅಥವಾ ವಿಮೆ ಕ್ಲೈಮ್ದಾರ ಇದ್ದಾನೆ ನೋಡಿ, ನಾಮಿನಿ ಆಗಿರ್ಬೋದು ಅಥವಾ ಕಾನೂನಾತ್ಮಕ ಹಕ್ಕುದಾರ ಯಾರಿರ್ತಾನೆ ನೋಡಿ, ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. 14 ದಿನದೊಳಗೆ ಸೆಟ್ಲ್ಮೆಂಟ್ ಆಗ್ತದೆ. 7 ದಿನದಲ್ಲಿ ಬ್ಯಾಂಕಿನವರು ಸಬ್ಮಿಟ್ ಮಾಡಿದರೆ ಮತ್ತು 7 ದಿನದೊಳಗೆ ಇನ್ಶೂರೆನ್ಸ್ ಕಂಪನಿ ಸಂಬಂಧಪಟ್ಟವರಿಗೆ ಸಿಗುವ ಹಾಗೆ ಮಾಡಿದೆ. ಅಷ್ಟು ತ್ವರಿತವಾಗಿ ಸಿಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ಯೋಜನೆಗೆ ಯಾರು ನೋಂದಾಯಿಸಿಕೊಳ್ಳಿಲ್ಲ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು, 50 ವರ್ಷದ ಒಳಗಿನವರು ದಯವಿಟ್ಟು ಇವತ್ತೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಈಗ ವ್ಯಾಪಾರಸ್ಥರ ಸಂಘ ಇದೆ ಅಥವಾ ಸ್ವಸಹಾಯ ಗುಂಪುಗಳಿದೆ ಅಥವಾ ನಿಮ್ಮದೇ ಯಾವುದೋ ಯುವಕ ಮಂಡಲ ಅಂತ ಸಂಘಗಳಿದ್ದರೆ ಎಲ್ರಿಗೂ ಕೂಡ ಬ್ಯಾಂಕಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು. ಒಂದು ವೇಳೆ ನಮ್ಮನ್ನು ಆಹ್ವಾನಿಸಿದರೆ ನಾವೇ ಅರ್ಜಿ ಫಾರಮ್ ಅನ್ನು ತಗೊಂಡು ಬಂದು ನಿಮಗೆ ಕೊಡ್ತೇವೆ. ಅಲ್ಲೇ ಫಿಲಪ್ ಮಾಡಿ ಸಂಬಂಧಪಟ್ಟ ಬ್ಯಾಂಕಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದರ ಜೊತೆಗೆ ದಯವಿಟ್ಟು ಯಾರು ಕೂಡ ನಾವು ಬ್ಯಾಂಕ್ ಏಜೆಂಟ್, ನಾವು ಇನ್ಶೂರೆನ್ಸ್ ಮಾಡಿಸಿಕೊಡ್ತೇವೆ, ಹಣ ನಮ್ಮಲ್ಲಿ ಕೊಡಿ ಅಂತ ಹೇಳಿದರೆ ಕೊಡ್ಲಿಕ್ಕೆ ಹೋಗಬೇಡಿ. ಇದು ನೇರವಾಗಿ ನಿಮ್ಮ ಖಾತೆಯಿಂದ ಕಡಿತ ಆಗಬೇಕು. ಆಗಿದ್ದರೆ ಮಾತ್ರ ನಿಮಗೆ ಏನು ಅಂತ ಹೇಳಿದರೆ ಈ ವಿಮಾ ಸೌಲಭ್ಯ ಸಿಗುವಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲಿಯೂ ಕೂಡ ನಿಮ್ಮ ಹಣ ಅರ್ಜಿ ಫಾರಮ್ ಜೊತೆ ಕೊಡಲಿಕ್ಕೆ ಹೋಗಬೇಡಿ. ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ಬ್ಯಾಂಕ್ ಶಾಖೆಗೆ ಹೋಗಿ ಪರಿಹಾರ ಮಾಡಿಕೊಂಡ್ರೆ ಆಯಿತು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಸುರಕ್ಷಾ ವಿಮಾ ಯೋಜನೆ ಇದರಲ್ಲಿ ಎಲ್ಲರಿಗೆ ಕನ್ಫ್ಯೂಷನ್ ಇತ್ತು. ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಹರಿದಾಡ್ತಿತ್ತು. ಏನು ಅಂತ ಹೇಳಿದರೆ 12 ರೂಪಾಯಿಯಲ್ಲಿ ಕೋವಿಡ್ಗೆ ಮೃತಪಟ್ಟರೆ ಸಿಗ್ತದೆ ಅಂತೇಳಿ. ಅದರ ಬಗ್ಗೆ ಏನಾದರೂ ಸಂಶಯ ಇದೆಯಾ? ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ 12 ರೂಪಾಯಿಯಲ್ಲಿ ಕೋವಿಡ್ಗೆ ಆಗೋದಿಲ್ಲ. 330 ರೂಪಾಯಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಗೆ ಮಾತ್ರ ಆಗುವಂಥದ್ದು. ಇದೊಂದು ನಿಮಗೆ ಸರಿಯಾಗಿ ನೆನಪಿರಲಿ. ಮತ್ತು ಆರೋಗ್ಯ ಸಮಸ್ಯೆಯಿಂದ ಮೃತಪಟ್ಟರೆ ಏನಂತೇಳಿದರೆ 330ರಲ್ಲಿ 30 ದಿನ ಕಳೆದಿದ್ರೆ ಕ್ಲೈಮ್ ಆಗುವಂಥದ್ದು. ಅದೇ ಅಪಘಾತ, ಈಗ ಹಾವು ಕಚ್ಚಿ ಸಾವು ಸಂಭವಿಸುವಂಥದ್ದಾಗಿರ್ಬೋದು, ಅಪಘಾತಗಳು, ವಿದ್ಯುತ್ ಶಾಕ್ ಆಗಿರ್ಬೋದು, ರಸ್ತೆ ದುರಂತಗಳಾಗಿರ್ಬೋದು, ಅದು ವಿಮೆ ಮಾಡಿದ ದಿನದಿಂದಲೇ ಚಾಲ್ತಿಯಲ್ಲಿ ಇರ್ತದೆ. 330ರಲ್ಲಿ ಕೂಡ 2 ಲಕ್ಷ ಸಿಗ್ತದೆ, ಜೊತೆಗೆ 12 ರೂಪಾಯಿಯಲ್ಲಿ ಕೂಡ 2 ಲಕ್ಷ ಸಿಗ್ತದೆ. ಇದು ನಿಮಗೆ ಏನಾದರೂ ಸಂಶಯಗಳಿದ್ರೆ ಅಂತ ಹೇಳಿ ಇನ್ನೊಮ್ಮೆ ಹೇಳಿರುವಂಥದ್ದು.
330ರಲ್ಲಿ ಜೀವ ಹಾನಿಯಾಗಿ ಅಂದರೆ ಆರೋಗ್ಯ ಸಮಸ್ಯೆಯಿಂದ ಏನಾದರೂ ಹಾನಿ ಆದರೆ ಅದು 30 ದಿನದ ನಂತರ ನಮಗೆ ಸಿಗುವಂಥದ್ದು. ನೀವು ಆಲ್ರೆಡಿ ಹಿಂದಿನೇ ಮಾಡಿದ್ದೀರಿ, ಆಟೋ ರಿನ್ಯೂವಲ್ ಆಗಿದೆ ಸ್ವಯಂ ಕಡಿತದ ಮೂಲಕ ಅಂತಿದ್ರೆ ಅದು ಯಾವಾಗ ಬೇಕಾದರೂ ನಿಮ್ಮ ಚಾಲ್ತಿಯಲ್ಲಿ ಇರ್ತದೆ ವಿಮೆ. ಇದು ಇಷ್ಟು ಮಾಹಿತಿಗಾಗಿ. ಈ ಇನ್ಶೂರೆನ್ಸಲ್ಲಿ ಏನಾದರೂ ಡೌಟ್ಸ್ ಇದೆಯಾ ವಿಮೆಯ ಬಗ್ಗೆ? ಇಲ್ಲ. ಸರಿ, ಇನ್ನೊಂದು ಪಿಂಚಣಿ ಯೋಜನೆ. ಸಾಮಾನ್ಯವಾಗಿ ನಾವೀಗ ದುಡಿತೇವೆ, ಅದರಲ್ಲಿ ನಾವು ವೃದ್ಧಾಪ್ಯಕ್ಕೆ ಅಂತೇಳಿ ಸ್ವಲ್ಪ ತೆಗೆದಿಡ್ಬೇಕು, ಹಣ ಉಳಿತಾಯ ಮಾಡಬೇಕು. ಅದಕ್ಕೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ. ನೀವು ಏನು ಉಳಿತಾಯ ಮಾಡ್ತೀರಿ ಅದಕ್ಕೆ ಸರ್ಕಾರ ಕೂಡ ನಿಮ್ಮ ಉಳಿತಾಯಕ್ಕೆ ಇನ್ನೂ ಸ್ವಲ್ಪ ಹಣವನ್ನು ಸೇರಿಸ್ತಾ ಇದೆ. ವೃದ್ಧಾಪ್ಯದಲ್ಲಿ ನೀವೇನು ಅಂತ ಹೇಳಿದರೆ ಸ್ವಾವಲಂಬನೆ ಜೀವನ ಮಾಡಬೇಕು ಅಂತಿದ್ರೆ ನೀವೇನು ಅಂತ ಹೇಳಿದರೆ ಈ ಉಳಿಕೆ ಮಾಡುವಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ಯಾರ ಹತ್ರ ಆದರೂ ಕೈ ಚಾಚಬೇಕಾಗ್ತದೆ ವೃದ್ಧಾಪ್ಯದಲ್ಲಿ. ಅದೇ ನಮ್ಮಲ್ಲಿ ವೃದ್ಧಾಪ್ಯದಲ್ಲಿ ಹಣ ಇದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಸಂಬಂಧಿಕರು, ಇಲ್ಲದಿದ್ದರೆ ಯಾರು ಕೂಡ ಸಂಬಂಧಿಕರಲ್ಲ ಅಲ್ವಾ? ಹಾಗಾಗಿ ದಯವಿಟ್ಟು ನೀವು ಈಗ 18 ವರ್ಷಕ್ಕಿಂತ ಮೇಲ್ಪಟ್ಟವರು 40 ವರ್ಷದ ಒಳಗಿನವರಾಗಿದ್ದರೆ ನಿಮಗೆ ಈ ಪಿಂಚಣಿ ಯೋಜನೆಗೆ ಸೇರಿಕೊಳ್ಳುವಂಥ ಅವಕಾಶ ಇದೆ. ಇದು ಸರ್ಕಾರದಿಂದ ನೇರವಾಗಿ ನಿಮಗೆ ಪಿಂಚಣಿ ಕೊಡುವಲ್ಲ ಅಂಥದ್ದಲ್ಲ, ನೀವು ನಿಮ್ಮ ವೃದ್ಧಾಪ್ಯಕ್ಕೆ ಅಂತೇಳಿ ಕೂಡಿಡುವಂಥದ್ದು, ಉಳಿತಾಯ ಮಾಡುವಂಥದ್ದು. ಅದಕ್ಕೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡುವಂಥದ್ದು. ಅದರಲ್ಲಿ ನಿಮಗೆ ಮುಖ್ಯವಾಗಿ ಬೀದಿ ವ್ಯಾಪಾರಸ್ಥರಿಗೆ ಆಗಿರುವಂಥದ್ದು ಶ್ರಮಯೋಗಿ ಮಾನ್ಧನ್ ಅಂತೇಳಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತೇಳಿ. ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಏನಂತ ಹೇಳಿದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು 40 ವರ್ಷದ ಒಳಗಿನವರು ಈ ಯೋಜನೆಗೆ ಸೇರಿಕೊಳ್ಬೋದು. ಸೇರಿಕೊಂಡ್ರೆ ಏನು ಲಾಭ ಅಂತ ಹೇಳಿದರೆ 60 ವರ್ಷದ ನಂತರ ನಿಮಗೆ 3,000 ರೂಪಾಯಿ ಪಿಂಚಣಿ ಬರ್ತಾ ಇರ್ತದೆ ಮಾಸಿಕವಾಗಿ, 3,000 ರೂಪಾಯಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ನೋಂದಾವಣಿಯನ್ನು CSC ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಸೈಬರ್ ಅಂತ ಕರಿತೇವಲ್ವ, ಅಲ್ಲಿ ಹೋಗಿ ನೀವು ನೋಂದಾವಣೆ ಮಾಡ್ಕೊಳ್ಬೇಕು. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಜೊತೆಗೆ ನಿಮ್ಮ ಫೋಟೋ, ನಿಮ್ಮ ಆಧಾರ್ ಜೆರಾಕ್ಸ್ ಇಷ್ಟು ಇಟ್ಕೊಂಡು ನಾಮಿನಿಯ ಡೀಟೇಲ್ಸನ್ನು ಇಟ್ಕೊಂಡು ಹೋಗಿ ಪ್ರಾರಂಭಿಕ ಏನು ಕಂತಿದೆ ಅದನ್ನು ನೀವು CSCಯಲ್ಲಿ ಕಟ್ಟುವಂಥದ್ದು. ನಂತರದ ಎಲ್ಲ ಕಂತುಗಳು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತ ಆಗಿ ಹೋಗ್ತದೆ. ಇದನ್ನು ಶ್ರಮಯೋಗಿ ಮಾನ್ಧನ್ ಬೇಕು ಅಂತೇಳಿ ದಯವಿಟ್ಟು ಬ್ಯಾಂಕಿನಲ್ಲಿ ಡೈರೆಕ್ಟ್ ಹೋಗಿ ನೋಂದಾವಣಿಗೆ ಹೋಗಬೇಡಿ, CSCಗೆ ಹೋಗಿ ನೀವು ನೋಂದಾವಣಿಯನ್ನು ಮಾಡ್ಕೊಳ್ಬೇಕು. ನಂತರ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳು ಕೂಡ ಮಾಸಿಕವಾಗಿ ನಿಮ್ಮ ಖಾತೆಯಿಂದ ಕಡಿತವಾಗಿ ಶ್ರಮಯೋಗಿ ಮಾನ್ಧನ್ ಖಾತೆಗೆ ಜಮಾ ಆಗ್ತಾ ಇರ್ತದೆ. ಈಗ 18 ವರ್ಷದವರಿಗಾದರೆ 45 ರೂಪಾಯಿ ಮಾಸಿಕವಾಗಿ ಕಡಿತ ಆಗ್ತದೆ. ಅದೇ 40 ವರ್ಷದವರಿಗಾದರೆ 200 ರೂಪಾಯಿ ಕಡಿತ ಆಗ್ತದೆ. ನೀವು ಎಷ್ಟು ಈಗ ಅಮೌಂಟ್ ಹಾಕಿದ್ದೀರಿ ನೋಡಿ, ಸಣ್ಣ ಮೊತ್ತ. ಈಗ ಬೇಗ ಸೇರಿಕೊಂಡ್ರೆ ನಿಮ್ಮ ಮನೆಯಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಇದ್ದರೆ ಇವತ್ತೇ ನೋಂದಾವಣಿ ಮಾಡ್ಕೊಳ್ಳಿ ಆದಷ್ಟು ಶೀಘ್ರದಲ್ಲೇ. ನಂತರದಲ್ಲಿ ನೀವೇನು ಅಂತ ಹೇಳಿದರೆ 40 ವರ್ಷದವರಾಗಿದ್ದರೆ 200 ರೂಪಾಯಿ ಮ್ಯಾಕ್ಸಿಮಮ್ ಕಟ್ಟುವಂಥದ್ದು. ನೀವು ಎಷ್ಟು ಮೊತ್ತ ಪ್ರೀಮಿಯಂ ಪಾವತಿಸಿದ್ದೀರೋ ಅಷ್ಟೇ ಮೊತ್ತವನ್ನು ಸರ್ಕಾರ ಕೂಡ ಅದಕ್ಕೆ ಜಮಾ ಮಾಡ್ತಾ ಇರ್ತದೆ. ಉದಾಹರಣೆಗೆ ಈಗ 18 ವರ್ಷದ 45 ರೂಪಾಯಿ ಇವತ್ತು ಶ್ರಮಯೋಗಿ ಮಾನ್ಧನ್ಗೆ ಜಮಾ ಮಾಡ್ತಾ ಇದ್ರೆ ಅಷ್ಟೇ ಮೊತ್ತವನ್ನು ಸರ್ಕಾರ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇರ್ತದೆ. ನಂತರ 60 ವರ್ಷದ ನಂತರ ಪಿಂಚಣಿಯನ್ನು ನಾವು ಪಡ್ಕೊಳ್ಬೋದು 3,000. ಒಂದು ವೇಳೆ ಸಾಮಾನ್ಯವಾಗಿ ಪ್ರಶ್ನೆ ಇರುವಂಥದ್ದು, ನಾವೆಲ್ಲಿಯಾದರೂ ಮೃತಪಟ್ಟರೆ 60 ವರ್ಷಕ್ಕಿಂತ ಮುಂಚೆ, ನಾನೀಗ ಮಾಡಿಸ್ಕೊಂಡಿದ್ದೇನೆ, ಮೃತಪಟ್ಟರೆ ಆಗ ಏನಾಗ್ತದೆ ಅಂತ ಹೇಳಿದರೆ ನನ್ನ ನಾಮಿನಿ ಈ ಯೋಜನೆಯಲ್ಲಿ ಮುಂದುವರೆದು ಅವರು ಪಿಂಚಣಿಯನ್ನು ಪಡ್ಕೊಳ್ಬೋದು. ಅಥವಾ 60 ವರ್ಷ ಕಂಪ್ಲೀಟ್ ಆಗಿದೆ ಆ ಸಂದರ್ಭದಲ್ಲಿ ಮೃತಪಟ್ಟರೆ ನಮಗೆ ಏನು ಪಿಂಚಣಿ ಬರ್ತಾ ಇತ್ತು ಅದರ ಅರ್ಧದಷ್ಟು ನಮ್ಮ ನಾಮಿನಿಗೆ ಪಿಂಚಣಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇಂಥ ಸೌಲಭ್ಯ ಇದೆ. ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಇದೆ, ಸ್ಟ್ರಾಂಗ್ ರೀಸನ್ ಇದ್ದರೆ ನಮಗೆ ಪಿಂಚಣಿ ಬೇಡ, ಫುಲ್ಲು ಕಾರ್ಪಸ್ ಅಮೌಂಟ್ ಬೇಕು ಅಂತಿದ್ರು ಕೂಡ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಈ ಶ್ರಮಯೋಗಿ ಮಾನ್ಧನ್ನಲ್ಲಿ ಅವಕಾಶ ಇದೆ. ಇದು ವಿಶೇಷವಾಗಿ ಏನು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಇರುವಂಥದ್ದು. ಈ ಯೋಜನೆಗೆ ಈಗ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು 15,000ಕ್ಕಿಂತ ಹೆಚ್ಚು ಸಂಬಳ ಪಡಿತಿದ್ರೆ ಅವರಿಗೆ ಈ ಯೋಜನೆಗೆ ಸೇರಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದಾಯ ತೆರಿಗೆ ಪಾವತಿದಾರರಿಗೆ ಈ ಯೋಜನೆಗೆ ಸೇರಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು 15,000ಕ್ಕಿಂತ ಕೆಳಗೆ ಸಂಬಳ ಇದೆ, ಆದರೆ PF ESI ಸೌಲಭ್ಯ ಇದ್ದರೆ ಅವರಿಗೆ ಈ ಯೋಜನೆಗೆ ಸೇರಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ನಿಮಗಾಗಿ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ. ಶ್ರಮಯೋಗಿ ಮಾನ್ಧನ್ ಅಂತೇಳಿ. ಇದರಲ್ಲಿ ಏನಾದರೂ ಸಂಶಯಗಳಿದೆಯಾ? ದಾಖಲೆಗಳದೆ CSCಗೆ ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಫೋಟೋ, ಮತ್ತು ನಿಮ್ಮ ಆಧಾರ್ ಜೆರಾಕ್ಸ್, ಮತ್ತು ನಾಮಿನಿ ಡೀಟೇಲ್ಸ್, ಮತ್ತು ಪ್ರಥಮ ಕಂತು. ಈಗ 18 ವರ್ಷ ಆಗಿದ್ರೆ 45 ರೂಪಾಯಿ ನೀವು CSCಯಲ್ಲಿ ಜಮಾ ಮಾಡಿದರೆ ಆಯಿತು. ನಂತರದ ಎಲ್ಲ ಕಂತುಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತ ಆಗಿ ಹೋಗ್ತಾ ಇರ್ತದೆ ಸ್ವಯಂ ಕಡಿತದ ಮೂಲಕ. ಇಲ್ಲ, 18 ವರ್ಷಕ್ಕಿಂತ ಮೇಲ್ಪಟ್ಟವರು ಅವರಿಗೆ ಪಿಂಚಣಿ ಯೋಜನೆಗೆ ಅವಕಾಶ ಇದೆ. ಸೇರಿಕೊಳ್ಳುವಂಥ ವಯಸ್ಸು 40 ವರ್ಷದ ಒಳಗಿನವರಿಗೆ ಮಾತ್ರ. 18 ವರ್ಷ ಮೇಲ್ಪಟ್ಟಿದ್ರೆ ಅವ್ರು ಸೇರ್ಕೊಳ್ಬೋದು. ಅದೇ 18 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ ನಿಮಗೆ ಮಾಡ್ಕೊಳ್ಬೋದು. ಅವರು ಎಲ್ಲಿಯಾದರೂ ಉದ್ಯೋಗಸ್ಥರಾಗಿದ್ದರೆ, ಈಗ ಯಾವುದೋ ಒಂದು ಕಂಪನಿಯಲ್ಲಿ ಇದ್ದಾರೆ, PF ESI ಸೌಲಭ್ಯ ಇದ್ದರೆ ಅವರಿಗೆ ಆಗೋದಿಲ್ಲ. ಅವರಿಗೆ ಬೇಕಾದರೆ ಬೇರೆ ಜಾಯಿನ್ ಆಗ್ತಾರೆ, ಆವಾಗ ನಾವು ವಿಡ್ರಾವಲ್ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಸ್ಕೀಮಿಂದ. ಅದೇ
ಅದೇ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಈಗ ಸೇರ್ಕೊಳ್ಬೋದು ಅವರು. ಸರಿ ಅಲ್ವಾ? ಈಗ ಇನ್ನೊಂದು ಪಿಂಚಣಿ ಯೋಜನೆ ಇದೆ, ಇದರಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಈಗ 18 ವರ್ಷ ತುಂಬಿದೆ, ಒಂದು ವೇಳೆ ಉದ್ಯೋಗದಲ್ಲಿದ್ದಾರೆ ಅವರು, ಸರಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು, ಆದಾಯ ತೆರಿಗೆ ಪಾವತಿದಾರರಾದರೂ ಪರವಾಗಿಲ್ಲ, ಅವರಿಗೆ ಏನಾದರೂ ಸ್ವಂತ ಉದ್ದಿಮೆ ಅಥವಾ ಏನು ಪಿಂಚಣಿ ಬರುವ ಹಾಗೆ ಮಾಡಬೇಕು ಅಂತಿದ್ರೆ ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ. ಇದು ಸರಳವಾಗಿ ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ತೆರಿಬಹುದು. ಇದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಏನು ಅಂತ ಹೇಳಿದ್ರೆ, ನನಗೆ ಎಷ್ಟು ಪಿಂಚಣಿ ಬೇಕು ಅಂತೇಳಿ ನಾನೇ ಆಯ್ಕೆ ಮಾಡ್ಕೊಳ್ಳುವಂಥದ್ದು. 60 ವರ್ಷದ ನಂತರ 1,000 ಬೇಕಾ, 2, 3, 4, 5,000 ಎಷ್ಟು ಪಿಂಚಣಿ ಬೇಕು ಅಂತೇಳಿ ನಾನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ನಂತರ ನಾನು ಆಯ್ಕೆ ಮಾಡಿಕೊಂಡಂಥ ಪಿಂಚಣಿ ಜೊತೆಗೆ ನನ್ನ ವಯಸ್ಸಿಗೆ ಅನುಗುಣವಾಗಿ ಪ್ರೀಮಿಯಂ ಅನ್ನು ಪಾವತಿ ಮಾಡಬೇಕು. ಇದರ ಚಾರ್ಟ್ ಪ್ರತಿ ಬ್ಯಾಂಕ್ ಪೋಸ್ಟ್ ಆಫೀಸ್ನಲ್ಲಿ ಇರ್ತದೆ ಎಷ್ಟೆಷ್ಟು ಅಂತೇಳಿ. ಈಗ ಉದಾಹರಣೆಗೆ ಹೇಳೋದಾದ್ರೆ, ನನಗೀಗ 18 ವರ್ಷ ಆಗಿದ್ರೆ 1,000 ರೂಪಾಯಿ 60 ವರ್ಷದ ನಂತರ ಬರಬೇಕು ಅಂತಿದ್ರೆ 42 ರೂಪಾಯಿ ಪ್ರತಿ ತಿಂಗಳಲ್ಲಿ ನಾನು ಪಾವತಿ ಮಾಡ್ತಾ ಇರಬೇಕು. ಅದೇ ಇಲ್ಲ, ನನಗೆ 5,000 ಬರಬೇಕು, ನನಗೆ 60 ವರ್ಷ ಆಗುವಾಗ ವಸ್ತುವಿನ ಕೊಂಡುಕೊಳ್ಳುವ ಸಾಮರ್ಥ್ಯ ಅಥವಾ ಹಣದ ಏನು ಮೌಲ್ಯ ಕಡಿಮೆ ಆಗಿರ್ಬೋದು, ಅದಕ್ಕೋಸ್ಕರ ನಾನು ಈಗಲೇ ಆಲೋಚನೆ ಮಾಡಿ 5,000 ಬೇಕು ಪಿಂಚಣಿ ಅಂತ ಸೆಲೆಕ್ಟ್ ಮಾಡಿದರೆ ಮಾಸಿಕವಾಗಿ ನನಗೆ 18 ವರ್ಷ ಆಗಿದ್ರೆ 260 ರೂಪಾಯಿ ಪಾವತಿ ಮಾಡ್ತಾ ಇರಬೇಕು ನನ್ನ ಅಟಲ್ ಪಿಂಚಣಿ ಖಾತೆಗೆ. ಗೊತ್ತಾಯ್ತಲ್ವಾ? ನಂತರ ನನಗೆ 60 ವರ್ಷ ಕಂಪ್ಲೀಟ್ ಆದಮೇಲೆ ನನಗೆ ಎಷ್ಟು ಸೆಲೆಕ್ಟ್ ಮಾಡಿದ್ದೇನೆ ಪ್ರೀಮಿಯಂ, 1,000 ಆದರೆ 1,000, 5,000 ಆದರೆ 5,000 ಬರ್ತಾ ಇರ್ತದೆ ಮಾಸಿಕವಾಗಿ. ಅದೇ ಮ್ಯಾಕ್ಸಿಮಮ್ ಇಲ್ಲಿ ಕೂಡ ಸೇರ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು 40 ವರ್ಷದವರೆಗೆ. 1,000ಕ್ಕಾದರೆ 280 ರೂಪಾಯಿ ತನಕ ಪಾವತಿ ಮಾಡಬೇಕು ಮಾಸಿಕವಾಗಿ. ಅದೇ 5,000 ಬೇಕು ಅಂತಿದ್ರೆ 1,460 ರೂಪಾಯಿ ಪಾವತಿ ಮಾಡಬೇಕು ಮಾಸಿಕವಾಗಿ. ಗೊತ್ತಾಯ್ತಲ್ವಾ? ಇಷ್ಟು ಪಾವತಿ ಮಾಡ್ತಾ ಇದ್ರೆ 40ರಿಂದ 60 ವರ್ಷ ಅಂದರೆ 20 ವರ್ಷ ಪಾವತಿ ಮಾಡಿದರೆ 60 ವರ್ಷದ ನಂತರ ನನಗೆ ಪಿಂಚಣಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಿ ಕೂಡ ನಾವು ನಾಮನಿರ್ದೇಶನ ಮಾಡಲಿಕ್ಕಿದೆ, ನಾಮಿನಿಯನ್ನು ಸೆಲೆಕ್ಟ್ ಮಾಡಲಿಕ್ಕಿದೆ. ಒಂದು ವೇಳೆ ನಮಗೇನಾದರೂ ಆಕಸ್ಮಿಕವಾಗಿ ಅಥವಾ ನಾವೇನೋ ಸಾವನ್ನಪ್ಪಿದ್ರೆ ನಮ್ಮ ನಾಮಿನಿ ಈ ಸೌಲಭ್ಯವನ್ನು ಪಡ್ಕೊಳ್ಬೋದು ಅಟಲ್ ಪಿಂಚಣಿ ಖಾತೆಯಲ್ಲಿ. ಹಾಗಾಗಿ ಇದರ ಯೋಜನೆಯ ಲಾಭವನ್ನು ಕೂಡ ನೀವು ಪಡ್ಕೊಳ್ಬೋದು. ಏನಾದರೂ ಸಂಶಯ ಇದೆಯಾ ಅಟಲ್ ಪಿಂಚಣಿ ಯೋಜನೆಯಲ್ಲಿ? ಇಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಈಗ ನನ್ನ ಮಗ 18 ವರ್ಷ ಕಲಿತಾ ಇದ್ದಾನೆ, ಕೆಲಸದಲ್ಲಿ ಇದ್ದಾನೆ, ಅವರು ಕೂಡ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತೆ ಇಲ್ಲಿ ಅವಕಾಶ ಕೂಡ ಇದೆ, ನನಗೆ ಎಷ್ಟು ಪಿಂಚಣಿ ಬೇಕು ಅಂತೇಳಿ ನೀವೇ ಆಯ್ಕೆ ಮಾಡ್ಕೊಳ್ಬೋದು. ಏನಾದರೂ ಡೌಟ್ ಇದೆಯಾ? ಮತ್ತೆ ಪ್ರತಿ ತಿಂಗಳು ಕೂಡ ಅಷ್ಟೇ, ನೀವು ಬ್ಯಾಂಕಿಗೆ ಹೋಗಿ ಅಟಲ್ ಪಿಂಚಣಿ ಖಾತೆಗೆ ಡೆಪಾಸಿಟ್ ಮಾಡಬೇಕು ಅಂತಿಲ್ಲ. ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಪ್ರತಿ ತಿಂಗಳು ಕೂಡ ಸ್ವಯಂ ಕಡಿತವಾಗಿ ಆಟೋ ಡೆಬಿಟ್ ಆಗಿ ನಿಮ್ಮ ಖಾತೆಯಿಂದ ಅಟಲ್ ಪಿಂಚಣಿ ಖಾತೆಗೆ ಜಮಾ ಆಗ್ತಾ ಇರ್ತದೆ. ಸಂಶಯ ಇದೆಯಾ ಅಟಲ್ ಪಿಂಚಣಿ ಖಾತೆಯಲ್ಲಿ? ಇದು 2 ಪಿಂಚಣಿ ಯೋಜನೆಗಳು. ಅದರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, QR ಕೋಡ್ ಕೊಟ್ಟಿದ್ದಾರೆ. ಎಲ್ಲರದು ವರ್ಕ್ ಮಾಡ್ತಾ ಇದ್ದೀರಿ, ಯೂಸ್ ಆಗ್ತಾ ಇದೆಯಾ? QR ಕೋಡ್ ಬ್ಯಾಂಕಿನಿಂದ ಕೊಟ್ಟಿರುವಂಥದ್ದು ಯೂಸ್ ಮಾಡ್ತಾ ಇದ್ದೀರಿ. ಇದರಿಂದ ಕ್ಯಾಶ್ ಬ್ಯಾಕ್ ಎಲ್ಲ ಬರ್ತಾ ಇದೆಯಾ, ನೋಡಿದ್ದೀರಾ? ಸರಿ, ಇದನ್ನು ಕೂಡ ಬಳಕೆ ಮಾಡ್ತಾ ಇರಿ. ಇದರಿಂದ ಏನು ಅಂತ ಹೇಳಿದರೆ ಆದಷ್ಟು ನಿಮಗೆ ವ್ಯವಹಾರ ಮಾಡುವಾಗ ಚಿಲ್ಲರೆ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಮತ್ತು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಮತ್ತು ನಿಮ್ಮ ಸಾಲದ ಕಂತಿಗೆ ಏನಿದೆ ನೋಡಿ, ನೀವು ಸಮಯಕ್ಕೆ ಸರಿಯಾಗಿ ಹೋಗಿ ಬ್ಯಾಂಕಿನಲ್ಲಿ ಜಮಾ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಈ ಡಿಜಿಟಲ್ ವ್ಯವಹಾರ ಮಾಡಿದರೆ ನೇರವಾಗಿ ನಿಮ್ಮ ಖಾತೆಯಿಂದ ನಿಮ್ಮ ಲೋನ್ ಖಾತೆಗೆ ಜಮಾ ಆಗ್ತದೆ. ಅದರಿಂದಾಗಿ ನಿಮ್ಮ ಏನು ಸಾಲದ ಖಾತೆ ಇದೆ ಅದು ರೆಗ್ಯುಲರ್ ಆಗಿರ್ತದೆ, ಯಾವುದೇ NPA ಸಮಸ್ಯೆಗಳೆಲ್ಲ ಬರುವುದಿಲ್ಲ. ಹಾಗಾಗಿ ದಯವಿಟ್ಟು ಆದಷ್ಟು ಡಿಜಿಟಲ್ ವ್ಯವಹಾರವನ್ನು ಕೂಡ ನೀವು ಮಾಡ್ತಾ ಇರಿ. ಅದರ ಜೊತೆಗೆ ಸಾಕಷ್ಟು ಆ್ಯಪ್ಗಳಿದೆ ನೀವು ಬ್ಯಾಂಕಿನಲ್ಲಿ ಯೂಸ್ ಮಾಡೋದಾದರೆ. ಈಗ ಪಾಸ್ಬುಕ್ ಯೂಸ್ ಮಾಡೋದಾದರೆ ಈ ಪಾಸ್ಬುಕ್ ಪ್ರತಿ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಿದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೀವು ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾ ಇರ್ಬೋದು. ಇನ್ನೊಂದು ವಿಶೇಷವಾಗಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಸೌಲಭ್ಯ ಇದೆ, ಈಗ ಹೊಸತಾಗಿ ಬಂದಿರುವಂಥದ್ದು. ನಿಮ್ಮಲ್ಲಿ ಹಿರಿಯ ನಾಗರಿಕರಿದ್ದಾರೆ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಥವಾ ದಿವ್ಯಾಂಗರಿದ್ದಾರೆ, ಅವರಿಗೇನು ಅಂತೇಳಿದರೆ ಕೆಲವು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಅದರಲ್ಲಿ ನಮ್ಮ ಕೆಲವೊಂದು ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಕೆಲವೊಂದು ಬ್ಯಾಂಕ್ಗಳು ಏನು ಅಂತೇಳಿದರೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಕೊಡ್ತಾ ಇದೆ. ಇದರಲ್ಲಿ ಏನು ಅಂತೇಳಿದರೆ ನೀವು ಮಿನಿಮಮ್ ಚಾರ್ಜನ್ನು ಕಟ್ಕೊಂಡು ನಿಮಗೆ ಯಾರಿಗೆ ಈ ಸೌಲಭ್ಯ ಬೇಕು ಬ್ಯಾಂಕಿನಲ್ಲಿ ನಿಮ್ಮ ಹೋಮ್ ಬ್ರಾಂಚ್ ಅಂದರೆ ನಿಮ್ಮ ಎಲ್ಲಿ ಖಾತೆ ಇದೆ ಅಲ್ಲಿ ಹೋಗಿ ರಿಕ್ವೆಸ್ಟ್ ಕೊಡಬೇಕು. ಇಂಥವರು ಇಂಥ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ನಗದು ಪಾವತಿ ಮಾಡಲಿಕ್ಕೆ ಅಥವಾ ವಿಡ್ರಾವಲ್ ಮಾಡಲಿಕ್ಕೆ ಅಥವಾ ಚೆಕ್ ಬುಕ್ ಪಡೀಲಿಕ್ಕೆ ಆಗಿರ್ಬೋದು, ಅಥವಾ ಅವರ 15 ಫಾರ್ಮ್ ಆಗಿರ್ಬೋದು, 15H 15G, ಕೆಲವೊಂದು ಸೌಲಭ್ಯಗಳು ಏನು ಅಂತೇಳಿದರೆ ನಿಮ್ಮ ಮನೆ ಬಾಗಿಲಿಗೆ ಸೌಲಭ್ಯ ಕೊಡ್ತಾ ಇದೆ ಬ್ಯಾಂಕ್ಗಳು. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬ್ಯಾಂಕ್ಗಳಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಈ ಸೌಲಭ್ಯವನ್ನು ಪಡ್ಕೊಳ್ಬೋದು. ಯಾರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಥವಾ ವಯಸ್ಕರಿದ್ದಾರೆ
ಯಾರಿಗೆ ಬ್ಯಾಂಕ್ ಬ್ರಾಂಚ್ಗೆ ತೆರಳಲಿಕ್ಕೆ ಆಗೋದಿಲ್ಲ ಅಂಥವ್ರು ಈ ಸೌಲಭ್ಯವನ್ನು ಪಡ್ಕೊಳ್ಬೋದು. ಇದಕ್ಕೆ ಚಾರ್ಜಸ್ ಕೂಡ ಇದೆ, ಪ್ರತಿ ಬ್ಯಾಂಕಿನಲ್ಲಿ ಕೂಡ ಅಷ್ಟೇ. ಪ್ರತಿ ಬ್ಯಾಂಕಿನಲ್ಲಿ ಕೂಡ ಚಾರ್ಜಸನ್ನು ವಿಧಿಸ್ತಾರೆ. ಈಗ ಉದಾಹರಣೆಗೆ ಹೇಳೋದಾದರೆ ಹಣ ಪಾವತಿ ವಿಡ್ರಾವಲ್ ಆದರೆ ಉದಾಹರಣೆಗೆ ಹೇಳೋದಾದರೆ 80 ರೂಪಾಯಿ ಪ್ಲಸ್ GST ಅಂತ ಇದೆ, ನಿರ್ಧಾರ ಮಾಡಿದ್ದಾರೆ. ಅದೇ 100 ರೂಪಾಯಿ ಪ್ಲಸ್ GST ಅಂತ ಇದೆ. ಹಣಕಾಸೇತರ ಅಂದರೆ ನೀವು ಫಾರ್ಮ್ ಯಾವುದೋ ಕೊಡಬೇಕು, ಅಥವಾ ಸ್ವಯಂ ಕಡಿತ, ಅಥವಾ ನೀವು ಟರ್ಮ್ ಡೆಪಾಸಿಟ್ ಇಟ್ಟಿದ್ದೀರಿ ಅದರ ಸರ್ಟಿಫಿಕೇಟ್ ಪಡ್ಕೊಳ್ಬೇಕು, ಅಂಥದ್ದೆಲ್ಲ ಇದ್ದರೆ 80 ರೂಪಾಯಿ ಪ್ಲಸ್ GST ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ. ಇದರ ಸೌಲಭ್ಯವನ್ನು ಕೂಡ ನೀವು ಬ್ಯಾಂಕಿನಲ್ಲಿ ಕೇಳಿ ಪಡ್ಕೊಳ್ಬೋದು. ಇದರಲ್ಲಿ ನೀವು ಒಂದು ಸೇವೆಯನ್ನು ಕೇಳಿದ್ದೀರಿ ಅಥವಾ ಬ್ಯಾಂಕಿನಲ್ಲಿ ಕೇಳಿದರೆ ತಕ್ಷಣಕ್ಕೆ ನಿಮಗೆ ಡೆಲಿವರಿ ಇರೋದಿಲ್ಲ. ಝೊಮ್ಯಾಟೋದಲ್ಲಿದ್ದಾಗೆ ನಾವು ಆರ್ಡರ್ ಮಾಡಿದ ಕೂಡಲೇ ಇಷ್ಟು ಗಂಟೆಯಲ್ಲಿ ತಲುಪಿಸ್ತಾರೆ ಅಂತಿಲ್ಲ. ಮ್ಯಾಕ್ಸಿಮಮ್ 2 ದಿನ ತಗೊಳ್ಳುವಂಥ ಅವಕಾಶ ಬ್ಯಾಂಕುಗಳಿಗೆ ಇರ್ತದೆ. ಈಗ ಇದು ಪ್ರಾರಂಭ ಆದದಷ್ಟೇ, ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿರ್ಬೋದು, ಆದರೂ ಖಂಡಿತವಾಗಿ ಯಾರಿಗೆ ಅವಶ್ಯಕತೆ ಇದೆ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ಇಲ್ಲದಿದ್ದರೆ ಆರೋಗ್ಯದಿಂದ ಸಮಸ್ಯೆಯಲ್ಲಿದ್ದರೆ ಅವರಿಗೆ ಯಾವುದೋ ಹಣಕಾಸಿನ ನೆರವು ಅಥವಾ ಸೌಲಭ್ಯ ಅವರ ಚಿಕಿತ್ಸೆಗೆ ಬೇಕಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಯಾರ ಹತ್ರನೂ ಸಾಲ ಮಾಡಬೇಕು ಅಥವಾ ಒಳಗಾಗಬೇಕಾಗ್ತದೆ. ಅದನ್ನೆಲ್ಲ ತಪ್ಪಿಸಬೇಕು ಅಂತೇಳಿ ಈ ಕೇಂದ್ರ ಸರ್ಕಾರ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಸೇರಿ ಈ ಡೋರ್ ಸ್ಟೆಪ್ಪಿಂಗ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಕೊಡ್ತಾ ಇದೆ. ಇದರ ಸೌಲಭ್ಯವನ್ನು ಕೂಡ ನೀವು ಸದುಪಯೋಗ ಮಾಡಿಕೊಳ್ಬೋದು. ಅದರ ಜೊತೆಗೆ ಸುರಕ್ಷತಾ ಕ್ರಮಗಳು, ಬ್ಯಾಂಕಿನಿಂದ ಯಾರು ಕೂಡ ನಿಮಗೆ ಕರೆ ಮಾಡಿ ನಿಮ್ಮ OTP ಆಗಿರ್ಬೋದು, ATM ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಕೇಳ್ತಾ ಇರೋದಿಲ್ಲ. ಇದರ ಬಗ್ಗೆ ಜಾಗೃತರಾಗಿರಿ. ಎಲ್ಲಿಯೂ ಕೂಡ ಮಾಹಿತಿಯನ್ನು ಫೋನ್ನಲ್ಲಿ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ಬ್ಯಾಂಕ್ ಶಾಖೆಗೆ ಹೋಗಿ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಲಕ್ಕಿ ವಿನ್ನರ್ ಅಥವಾ ನೀವು ಬಹುಮಾನ ಪಡೆದಿದ್ದೀರಿ ಇದರ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಕೇಳಿ, ಅಥವಾ ನಿಮ್ಮ ಕಾರ್ಡ್ ಹಾಳಾಗಿದೆ, ಡೆಬಿಟ್ ಕಾರ್ಡ್ ಹಾಳಾಗಿದೆ, ನಾಳೆ ನಿಮಗೆ ಪೋಸ್ಟಲ್ಲಿ ಹೊಸ ಕಾರ್ಡ್ ಕಳಿಸ್ತೇವೆ, ಅಥವಾ ವಿಜಯ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಆಗಿದೆ, ಸಿಂಡಿಕೇಟ್ ಮತ್ತು ಕೆನರಾ ಬ್ಯಾಂಕ್ ಮರ್ಜ್ ಆಗಿದೆ, ನಾಳೆ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಅಥವಾ ಕೆನರಾ ಬ್ಯಾಂಕಿದು ಕಾರ್ಡನ್ನು ಕಳಿಸ್ತೇವೆ. ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಈಗ ಕೊಡಬೇಕು, ಅದನ್ನು ರದ್ದು ಮಾಡ್ತೇವೆ, ನಿಮಗೆ ಹೊಸ ಕಾರ್ಡ್ ಕಳಿಸ್ತೇವೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ದಯವಿಟ್ಟು ಫೋನ್ನಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಕಾರ್ಡ್ ಆ್ಯಕ್ಟಿವ್ ಆಗಿದ್ದರೆ ಜಸ್ಟ್ ಏನು ಅಂತ ಹೇಳಿದರೆ ನಿಮ್ಮ ಕಾರ್ಡ್ನ ಎಲ್ಲ ನಂಬರ್ ಎದುರುಗಡೆ 13 ಡಿಜಿಟ್ ನಂಬರ್ ಇರ್ತದೆ, ಹಿಂದ್ಗಡೆ CVV ಅಂತ ಇರ್ತದೆ 3 ಸಂಖ್ಯೆ, ಅದನ್ನು ನಮೂದನೆ ಮಾಡಿ. ಮತ್ತು ನಾವು ನಿಮಗೆ ಕನ್ಫರ್ಮ್ ಮಾಡಲಿಕ್ಕೆ OTP ಕಳಿಸಿದ್ದೇವೆ ಅಂತ ಹೇಳ್ತಾರೆ ಅವರು. ನಿಜವಾಗ್ಲೂ ಯಾರು ಕೂಡ ಬ್ಯಾಂಕಿನಿಂದ ಅಂಥ ಮಾಹಿತಿಯನ್ನು ಕಳಿಸೋದಿಲ್ಲ. ನೀವು ಒಂದು ವೇಳೆ OTPಯನ್ನು ಫೋನ್ನಲ್ಲಿ ಶೇರ್ ಮಾಡಿಕೊಂಡ್ರೆ ನಿಮ್ಮ ಖಾತೆಯಿಂದ ಅವರು ಹಣ ಪಡಿಬೋದು. ನೀವು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ಕೊಟ್ಟಾಗೆ ಆಗ್ತದೆ ಹಣ ವಿಡ್ರಾವಲ್ ಮಾಡಲಿಕ್ಕೆ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಜಾಗೃತರಾಗಿರಿ. ಫೋನ್ನಲ್ಲಿ ಮಾಹಿತಿ ಕೊಡಲಿಕ್ಕೆ ಹೋಗಬೇಡಿ. ಏನಾದರೂ ಸಂಶಯ ಇದೆ, ಕಾರ್ಡ್ ಸರಿ ವರ್ಕ್ ಆಗ್ತಿಲ್ಲ, ನೀವೇನು ಮಾಡ್ಬೋದು ಅಂತಂದರೆ ಹೇಳಿದರೆ ನೇರವಾಗಿ ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು. ಈಗ ಕೆನರಾ ಬ್ಯಾಂಕ್ ಅಥವಾ ಕೆಲವೊಂದು ಬ್ಯಾಂಕ್ಗಳಲ್ಲಿ ಒಂದು ವೇಳೆ ಪಾಸ್ವರ್ಡ್ ಮರ್ತೋದ್ರೂ ಕೂಡ ನೀವೇ ಅದನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಗ್ರೀನ್ ಪಿನ್ ಕರೀತಾರೆ, ಅಥವಾ ಫರ್ಗಾಟ್ ಪಾಸ್ವರ್ಡ್ ಅಂತ ಹೇಳುವ ಆಪ್ಷನ್ ಇರ್ತದೆ ನಿಮ್ಮ ATM ಸೆಂಟರಲ್ಲಿ. ಅದನ್ನು ಸೆಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಬ್ಯಾಂಕಿಗೆ ಹೋಗ್ಬೇಕು. ಅಂದರೆ ಈಗ ಕೆನರಾ ಬ್ಯಾಂಕಿನ ಕಾರ್ಡ್ ಇದ್ದರೆ ನೀವು ಕೆನರಾ ಬ್ಯಾಂಕಿನ ATMಗೆ ಹೋಗಿ ಕಾರ್ಡನ್ನು ಇನ್ಸರ್ಟ್ ಮಾಡಿ ಫರ್ಗಾಟ್ ಪಾಸ್ವರ್ಡ್ ಅಥವಾ ಗ್ರೀನ್ ಪಿನ್ ಅಂತ ಪ್ರೆಸ್ ಮಾಡಿದರೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಖಾತೆಗೆ ಜೋಡಣೆ ಆಗಿದ್ದರೆ ನೀವೇನು ಅಂತ ಹೇಳಿದರೆ OTP ಮೂಲಕ ನಿಮಗೆ ಒಂದು SMS ಬರ್ತದೆ, 1 ಟೈಮ್ ಪಾಸ್ವರ್ಡ್ ನಿಮ್ಮ SMS ಗೆ ಬರ್ತದೆ. ಅದನ್ನು ನಮೂದನೆ ಮಾಡಿಕೊಂಡು ನಿಮಗೆ ಬೇಕಾದಂಥ ಫ್ಯಾನ್ಸಿ ನಂಬರನ್ನೇ ಪಾಸ್ವರ್ಡ್ ಆಗಿ ಬದಲಾವಣೆ ಮಾಡ್ಕೊಳ್ಬೋದು. ಮತ್ತು ಇನ್ನು ಕೆಲವರು ಪಾಸ್ವರ್ಡನ್ನು ಕಾರ್ಡಲ್ಲಿ ಬರೀತಾರೆ, ಮರ್ತು ಹೋಗ್ತದೆ ಅಂತೇಳಿ. ಕಾರ್ಡ್ ಎಲ್ಲಿಯಾದರೂ ಕಳೆದೋದ್ರೆ ಯಾರು ಕೂಡ ನಿಮ್ಮ ಖಾತೆಯಿಂದ ಹಣವನ್ನು ಹಿಂಪಡಿಬೋದು. ಎಲ್ಲಿಯಾದರೂ ಕಂಪ್ಲೇಂಟ್ ಕೊಟ್ಟರು ಕೂಡ ತಪ್ಪು ಯಾರ್ದಾಗಿರ್ತದೆ, ನಮ್ಮದೇ ಆಗಿರ್ತದೆ. ದಯವಿಟ್ಟು ಇದರಿಂದ ಕೂಡ ಜಾಗೃತರಾಗಿರಿ. ಆದಷ್ಟು ನಾವು ಇಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ದರೆ ಸ್ವಲ್ಪ ಜೋಪಾನವಾಗಿ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಕಾರ್ಡ್ ಜೊತೆ ಬರೀಲಿಕ್ಕೆ ಹೋಗಬೇಡಿ, ಕಾರ್ಡ್ ಕಳೆದೋದ್ರೆ ಹಣ ಕಳ್ಕೊಳ್ಬೇಕಾಗ್ತದೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಾರ್ಡನ್ನು 3ನೇ ವ್ಯಕ್ತಿಗೆ ವರ್ಗಾಯಿಸುವಂಥದ್ದು, ಮನೆಯಲ್ಲಿ ಮಕ್ಕಳ ಹತ್ರ ಕೊಡುವಂಥದ್ದು, ಕಾರ್ಡು ಹಣ ತಗೊಂಡು ಬನ್ನಿ ಅಂತೇಳಿ. ಅಂಥ ತಪ್ಪೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನೀವೇ ಬಳಕೆ ಮಾಡಿ. ಅಥವಾ ATM ಸೆಂಟರಲ್ಲಿ ಕೆಲವರು ಹೆಲ್ಪ್ ತಗೊಳ್ತಾರೆ, ನಮಗೆ ಅದು ಗೊತ್ತಾಗೋದಿಲ್ಲ ಅಂತೇಳಿ. ಅಂಥ ಸಂದರ್ಭದಲ್ಲಿ ಅಮೌಂಟು ಮತ್ತು ಪಾಸ್ವರ್ಡ್ ಆದರೆ ಅಟ್ಲೀಸ್ಟ್ ನೀವೇ ನಮೂದನೆ ಮಾಡ್ಕೊಳ್ಬೇಕು, ನೀವೇ ಯೂಸ್ ಮಾಡಬೇಕು. ಎಲ್ಲಿಯಾದರೂ ತುಂಬ ಕಷ್ಟ ಆಗ್ತದೆ, ಯಾರಾದರೂ ಅದು ಸಹಾಯ ಪಡ್ಕೊಳ್ತೀರಿ ಅಂತ ಇದ್ದರೆ ದಯವಿಟ್ಟು ATM ಪಿನ್ ಮತ್ತು ಅಮೌಂಟನ್ನು ನೀವೇ ಪ್ರೆಸ್ ಮಾಡಬೇಕು. ಅಷ್ಟಾದರೂ ಕನಿಷ್ಠ ನಮಗೆ ಅದನ್ನು ಯೂಸ್ ಮಾಡೋದಾದರೆ ಮಾತ್ರ ಬಳಕೆ ಮಾಡಿದರೆ ಉತ್ತಮ. ಇಲ್ಲದಿದ್ದರೆ ನಾವು ಅದರಿಂದ ತೊಂದರೆಗೊಳಗಾಗಬೇಕಾಗ್ತದೆ. ಇಲ್ಲದಿದ್ದರೆ ನಿಮ್ಮ ಹಣ ಸೇಫ್ ಆಗಿರ್ತದೆ, ಯಾವುದೇ ತೊಂದರೆಗಳು ಇರುವುದಿಲ್ಲ. ಇದಿಷ್ಟು ಸುರಕ್ಷಿತ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಒಂದು ಮಾಹಿತಿ. ಮತ್ತು ಆದಷ್ಟು ನಿಮ್ಮ ಸಾಲದ ಮರುಪಾವತಿ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಒಂದು ವೇಳೆ ನೀವೇನು ಅಂತ ಹೇಳಿದರೆ, ಈಗ ಉದಾಹರಣೆಗೆ PM ಸ್ವನಿಧಿಯಲ್ಲಿ ಸಾಲ ಪಡ್ಕೊಂಡಿದ್ದೀರಿ, ಸರಿಯಾಗಿ ಮರುಪಾವತಿ ಮಾಡ್ತಾ ಇಲ್ಲ, 90 ದಿನ ಕಳೆದ್ರೆ ಅದು NPA ಅಂತ ಹೋಗ್ತದೆ. ನಾನು ನಿಮಗೆ ಅದರ ಬಗ್ಗೆ ಮುಂದೆನೇ ಹೇಳಿದ್ದಾರೆ. ಹಾಗೆ ಆದರೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಸಾಲದ ಇತಿಹಾಸದಲ್ಲಿ ಅದು ರಿಮಾರ್ಕ್ ಆಗಿ ಉಳಿದುಕೊಳ್ತದೆ. ಭವಿಷ್ಯದಲ್ಲಿ ನೀವೇನೋ ಸಾಲ ಮಾಡಬೇಕು, ಮನೆ ನಿರ್ಮಾಣ ಮಾಡಬೇಕು ಅಥವಾ ಬೇರೆ ಯಾವುದೋ ಸಾಲ ಪಡ್ಕೊಳ್ಬೇಕು, ಅಂಥ ಸಂದರ್ಭದಲ್ಲಿ ನೀವು ಸಾಲ ಪಡೀಲಿಕ್ಕೆ ವಂಚಿತರಾಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ದಯವಿಟ್ಟು ನೀವೇನು ಅಂತ ಹೇಳಿದರೆ ಸಾಲದ ಕಂತನ್ನು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ
ನಿಮ್ಮ ಸ್ಕೋರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸಿಬಿಲ್ ಸ್ಕೋರ್ ಅಂದರೆ ಭವಿಷ್ಯದಲ್ಲಿ ಸಾಲ ಪಡೆಯುವಂಥ ಅರ್ಹತೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಜಾಗೃತರಾಗಿರಿ, ಸಿಬಿಲ್ ಸ್ಕೋರ್ನ ಬಗ್ಗೆ. ಮತ್ತು ಬೇರೊಬ್ಬರಿಗೆ ಜಾಮೀನು ಕೊಡುವಾಗ ಕೂಡ ಅಷ್ಟೇ, ನಮ್ಮ ಫ್ರೆಂಡ್ಸ್ ಅಥವಾ ಏನು ನಮಗೆ ಹಣ ಕೊಡ್ತಾರೆ ಅದಕ್ಕೋಸ್ಕರ ನಾನು ಸೈನ್ ಆಗ್ತೇನೆ ಅಂತೇಳಿ ಮಾಡಲಿಕ್ಕೆ ಹೋಗಬೇಡಿ. ಅವರು ಎಲ್ಲಿಯಾದರೂ ಸಾಲ ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ಮುಂದೆ ಆ ಸಾಲಕ್ಕೆ ನೀವು ಕೂಡ ಜವಾಬ್ದಾರರಾಗಿ ಇರ್ತೀರಿ. ಹಾಗಾಗಿ ಇದರ ಬಗ್ಗೆ ಕೂಡ ಜಾಗೃತರಾಗಿದ್ದರೆ ಒಳ್ಳೆಯದು. ಸಿಬಿಲ್ ಸ್ಕೋರ್ ಬಗ್ಗೆ ಇದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಏನಾದರೂ ಡೌಟ್ಗಿದ್ದರೆ ಅಥವಾ ಸಂಶಯಗಳಿದ್ದರೆ ಕೇಳ್ಬೋದು, ಅಥವಾ ಬ್ಯಾಂಕ್ನ ಅಧಿಕಾರಿಗಳಿದ್ದರೆ ಮಾಹಿತಿಯನ್ನು ಕೊಡ್ತಾರೆ. ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗುವ ಈ ಬಾಳ ಈರುಳಿಗೆ, ನಮ್ಮ ಜ್ಞಾನ ನೀನೇಗುವ ಬಾಳ ಹಾದಿಗೆ ಗುರಿ ತೋರುವ, ನಮ್ಮ ಜ್ಞಾನ ನೀನೇಗುವ ಬಾಳ ಹಾದಿಗೆ ಗುರಿ ತೋರುವ, ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ. ಎಂತ ಬಿರುಗಾಳಿ ಎದುರಾದರೇನು ನಿಂತು ನಡೆವಂತ ಛಲ ನೀಡು ಎಂದು, ನಮ್ಮ ಸಂತೋಷ ಪರರಲ್ಲಿ ಹಂಚಿ ನಾವು ನಲಿವಂತ ಮನ ನೀಡು ಎಂದು, ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗುವ ಈ ಬಾಳ ಈರುಳಿಗೆ. ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ಆಯೂಬ್ ಮಂಚಲ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಭಾರತಿ ಎಚ್, ಅಧ್ಯಕ್ಷರು ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ, ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ, ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ಡೇನಲ್ ದಕ್ಷಿಣ ಕನ್ನಡ, ಇವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರಮಾನಾಥ ಶೆಣೈ, ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ತೊಕ್ಕೋಟು, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಲೋಹಿತ್ ಕುಮಾರ್, ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ತೊಕ್ಕೋಟು, ಇವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮಗೆ ಇವತ್ತು ಮಾಹಿತಿದಾರರಾಗಿ ಬಂದಂಥ ಶ್ರೀ ಲತೇಶ್, ಸಮಾಲೋಚಕರು, ಆರ್ಥಿಕ ಸಾಕ್ಷರತಾ ಸಂಪನ್ಮೂಲ ಕೇಂದ್ರ, ತಮ್ಮೆಲ್ಲ ವ್ಯಾಪಾರಗಳನ್ನು ವಹಿವಾಟ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಮ್ಮ ಈ ಕಾರ್ಯಕ್ರಮದ ಸಂಕಲ್ಪದಿಂದ ಸಿದ್ಧಿ, ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಶ್ರೀಮತಿ ಐರಿನ್ ಬೆಲ್ಲೋ. ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿ, ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ PM ಸ್ವನಿಧಿ, ಈ ಯೋಜನೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ವಿ. ಇದರಲ್ಲಿ ಪ್ರಥಮ ಲಾಕ್ಡೌನ್, ಈಗ ಇತ್ತೀಚೆಗೆ ಆದದ್ದು 2ನೇ ಲಾಕ್ಡೌನ್. ಪ್ರಥಮ ಲಾಕ್ಡೌನಲ್ಲಿ ನಮಗೆ ಜೀವನೋಪಾಯಕ್ಕೆ ತೊಂದರೆ ಆಗಿತ್ತು, ನಮಗೆ ವ್ಯಾಪಾರ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ತುರ್ತಾಗಿ ಸಾಲ, ಕಿರು ಸಾಲವನ್ನು, ಅಲ್ಪಾವಧಿಯ ಕಿರು ಸಾಲವನ್ನು ನೀಡುವಂಥ ಕೇಂದ್ರ ಸರ್ಕಾರದ PM ಸ್ವನಿಧಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಪ್ರತ್ಯೇಕವಾಗಿ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದು ತುರ್ತಾಗಿ 10,000 ಸಾಲವನ್ನು ಬ್ಯಾಂಕ್ ಮೂಲಕ ಕೊಡುವಂತಹ ಒಂದು ಯೋಜನೆಗೆ ಕಳೆದ ವರ್ಷದಲ್ಲಿ ಚಾಲನೆ ನೀಡಲಾಯಿತು. ಅದರ ಪ್ರಕಾರ ನೀವೆಲ್ಲರೂ ಈ ಸಾಲಕ್ಕೆ ಅರ್ಜಿಯನ್ನು ಹಾಕಿ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯಲಿಕ್ಕೆ ನೀವು ಮುಂದೆ ಬಂದಿದ್ದೀರಿ. ಎಷ್ಟು ಜನರಿಗೆ ಸಾಲ ಸಿಕ್ಕಿದೆ? ಹೆಚ್ಚಿನವರಿಗೆ ಎಲ್ಲರಿಗೆ ಸಿಕ್ಕಿದೆ ಅಲ್ಲ? ಸಿಕ್ಕಿದವರ ಕೈ ಕೆಳಗೆ ಹಾಕಿದ್ದಾರಂತೆ.
ಸರಿಯಾಗಿ ಯಾರಿಗೆ ಸಾಲ ಸಿಕ್ಕಿಲ್ಲ ಇದರಲ್ಲಿ ಇದ್ದವರಿಗೆ? ಸಿಕ್ಕಿಲ್ಲ. ಓಕೆ, 1 2 3 4 5 6 7 8. ಈ ಸಲ ಹಾಕಿದ್ದ ಅಥವಾ ಕಳೆದ ಸಲ ಹಾಕಿದ್ದು ಸಿಕ್ಕಿಲ್ವಾ? ಕಳೆದ ಸಲ. ಕಾರಣ ಏನು? ಹಾಕಲೇ ಇಲ್ಲ, ಮತ್ತೆ ಎಲ್ಲಿಂದ ಸಿಗೋದು? ಹೌದು, ಮನೆಗೆ ತಂದು ಕೊಡೋದಿಲ್ಲಲ್ಲ ಅಲ್ವಾ? ಸರಿ, ಸಾಲಕ್ಕೆ ಅರ್ಜಿಯನ್ನು ಹಾಕಬೇಕಾಗ್ತದೆ. ಹಾಕಿದರೆ ಮಾತ್ರ ಅರ್ಜಿ ಕೂಡ ಆನ್ಲೈನ್ ಹಾಕಬೇಕು. ಬರೀ ಅರ್ಜಿ ಇಲ್ಲಿ ತಂದು ಕೊಟ್ಟರೆ ಆಗೋದಿಲ್ಲ. ಆನ್ಲೈನ್ ಅರ್ಜಿಯನ್ನು ನಾವು ಹಾಕಿದಾಗ ನಮಗೆ ಬ್ಯಾಂಕ್ ಮೂಲಕ ಯಾವ ಸಂಬಂಧಪಟ್ಟ ನಮ್ಮ ಖಾತೆ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿನವರು ಆ ಸಾಲವನ್ನು ಮಂಜೂರು ಮಾಡುವಂಥದ್ದು. ಸಾಲ ಮಂಜೂರು ಮಾಡುವಾಗ ನಮ್ಮದು ಸಿಬಿಲ್ ಸ್ಕೋರನ್ನು ಕಡ್ಡಾಯವಾಗಿ ನೋಡಲಾಗ್ತದೆ. ಸಿಬಿಲ್ ಸ್ಕೋರ್ ಅಂದರೆ ಈಗ ಅವರು ಹೇಳಿದರು, ಲತೀಶ್ ಅವರು, ನಾವು ಈ ಹಿಂದೆ ಸಾಲ ತಗೊಂಡು, ದಯವಿಟ್ಟು ಕೇಳಿ, ಈ ಹಿಂದೆ ಸಾಲ ತಗೊಂಡು ಮರುಪಾವತಿ ಮಾಡಲಿಕ್ಕೆ ಸ್ವಲ್ಪ ಅಡೆತಡೆ ಆಗಿದೆ, ಹಿಂದೆ ಮುಂದೆ ಆಗಿದೆ, ಆಗ ಸಿಬಿಲ್ ಸ್ಕೋರಲ್ಲಿ ಕರೆಕ್ಟ್ ತೋರಿಸ್ತದೆ, ಎಷ್ಟು ಸಿಬಿಲ್ ಸ್ಕೋರ್ ಇದೆ ಅಂತ ನಮ್ಮದು ತೋರಿಸ್ತದೆ. ಅದರಲ್ಲಿ ಕಡಿಮೆ ಸಿಬಿಲ್ ಸ್ಕೋರ್ ಇದ್ದರೆ ನಮಗೆ ಸಾಲ ಮಂಜೂರು ಮಾಡಲಿಕ್ಕೆ ಆಗೋದಿಲ್ಲ. ಅದು ಫಸ್ಟ್ ಮೊದಲ ಹೆಜ್ಜೆ, ಬ್ಯಾಂಕಿನವರು ನೋಡುವಂಥ ಮೊದಲ ಹೆಜ್ಜೆ ಅದು. ನಮಗೆ ಅರ್ಹತೆ ಬರಬೇಕಾದ್ರೆ ನಮ್ಮದು ಸಿಬಿಲ್ ಸ್ಕೋರು ಇಷ್ಟೇ ಇರಬೇಕು, ಆಗ ಮಾತ್ರ ನಮಗೆ ಅರ್ಹತೆ ಬರ್ತದೆ. ಇದು ಒಂದು ವಿಚಾರ. ಈ ಸಾಲವನ್ನು 12 ಏನಾಯ್ತು? ಲೈಸೆನ್ಸ್ ಮುಗಿಸಿದ್ರಾ? ಸಾಲ ಮುಗಿಸಿದ್ರಾ? ಏನು ಮುಗಿಸಿದ್ರಾ? ಅಲ್ಲ, ಯಾವುದದು? 10,000 ಸಾಲನಾ? ಎಲ್ಲಿ ತಗೊಂಡದ್ದು? ಕಾರ್ಪೊರೇಷನ್ ಬ್ಯಾಂಕ್. ಹೌದಾ? ಗೊತ್ತಾ ಏನಾದರೂ? ಹೌದಾ? ಸರಿ, ಅದರ ಬಗ್ಗೆ ಮಾತಾಡು. ಓಕೆ. ನಿಮ್ಗೆ ಸಿಕ್ಕಿದೆ ಮತ್ತೆ ಅರ್ಜಿ ಹಾಕಲಿಲ್ಲ ಅಂತ ಹೇಳ್ತೀರಿ? ನೋಡೋಣ, ಮತ್ತೆ ಮಾತಾಡುವ, ಎಂಥದ್ದು ಕನ್ಫ್ಯೂಷನ್ ಇದೆ. ಸರಿ, ಈಗ PM ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಾಲ ಪಡೆದವರಿಗೆ ನಾವು ಕಳೆದ ವರ್ಷ ಮಾಹಿತಿ ಕೊಡುವಾಗ ಹೇಳಿದ್ವಿ, ಇದು ಒಂದು ಪ್ರಥಮ ಹೆಜ್ಜೆ. ನಿಮಗೆ ನಿಮ್ಮ ಬ್ಯಾಂಕ್ ರೆಕಾರ್ಡನ್ನು ಸರಿ ಮಾಡಲಿಕ್ಕೆ ಪ್ರಥಮ ಹೆಜ್ಜೆ ಹೇಳಿದ್ದು ನೆನಪುಂಟಾ? ಹೌದು. ಇದರಲ್ಲಿ ನೀವು ಬರೀ 10,000 ಸಾಲವನ್ನು ತಗೊಂಡು 1 ವರ್ಷದ ಒಳಗೆ ಕರೆಕ್ಟಾಗಿ ತಿಂಗಳು ಮರುಪಾವತಿ ಮಾಡಿದರೆ ನಿಮ್ಮ ಬ್ಯಾಂಕ್ ರೆಕಾರ್ಡ್ ಸರಿಯಾಗ್ತದೆ. ಆಗ ನಿಮಗೆ ಇನ್ನೂ ಹೆಚ್ಚಿನ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ನೀವು ಪಡೀತೀರಿ. ನಾನು ಹೇಳಿದ್ದು ನೆನಪುಂಟಲ್ಲ? ಯಾರು ಕರೆಕ್ಟಾಗಿ ಕಟ್ತಾ ಇದ್ದೀರಿ ತಿಂಗಳು? ತಪ್ಪದೆ? ವೆರಿ ಗುಡ್, ನಿಮಗೆ ಚಪ್ಪಾಳೆ. ಯಾಕಂದರೆ ಒಮ್ಮೆ ನಾವು ಆರ್ಥಿಕ ವ್ಯವಹಾರಕ್ಕೆ ಹೋದ ಮೇಲೆ ಅದನ್ನು ಸರಿಯಾಗಿ ಮರುಪಾವತಿ ಮಾಡುವುದು ನಮ್ಮ ಜವಾಬ್ದಾರಿ. ಯಾವಾಗ ನಾವು ತಪ್ಪಿ ಹೋಗ್ತೇವೆ ಆಗ ನಮ್ಮ ಬ್ಯಾಂಕ್ ರೆಕಾರ್ಡು ಹಾಳಾಗ್ತದೆ. ಒಂದು ವಿಚಾರ ಆಯಿತಾ? ಇನ್ನು ನಾನು ಹೇಳಿದಾಗೆ ಕಳೆದ ವರ್ಷ ನಾವು ಹೇಳಿದ್ವಿ, ನಾವಂದರೆ ಸರ್ಕಾರ ಹೇಳಿತ್ತು, ಯಾರು ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅವರಿಗೆ ಹೆಚ್ಚಿನ ಸಾಲವನ್ನು ಕೊಡಲಾಗುವುದು ಅಂತೇಳಿ ಅಲ್ವಾ? ಯಾರಿಗೆ ಈ ಸಲ ಸಾಲ ಬಂದಿದೆ, ಅಕೌಂಟಿಗೆ ಬಂದಿದೆ, ಮತ್ತು ಸರಿಯಾಗಿ ಮರುಪಾವತಿ 12 ತಿಂಗಳೊಳಗೆ ಯಾರು ಮಾಡಿದ್ದೀರಿ ಕರೆಕ್ಟಾಗಿ ತಪ್ಪದೆ, ಈಗ 8-9 ತಿಂಗಳಾದರೂ ಪರವಾಗಿಲ್ಲ, 5-6 ತಿಂಗಳಾದರೂ ಪರವಾಗಿಲ್ಲ ಮಾಡ್ತಾ ಇದ್ದೀರಾದರೆ ನಿಮಗೆ 20,000 ಸಾಲ ಪಡೆಯಲಿಕ್ಕೆ ಈ ಸಲ ಅವಕಾಶ ಇದೆ. ಕಳೆದ ವರ್ಷ 10,000 ಆದರೆ ಈ ವರ್ಷ 20,000 ಸಾಲ ಪಡೆಯಲಿಕ್ಕೆ ಅರ್ಹತೆ ಇದೆ. ನಮಗೆ ಎಷ್ಟು ಟಾರ್ಗೆಟ್ ಉಂಟು? 100? ಈ ಸಲ ಅಂದರೆ 340 ಜನ ಅಲ್ಲ ಸಾಲ ಪಡ್ಕೊಂಡದ್ದು? 340 ಜನರಿಗೆ ಸಾಲವನ್ನು ಬಿಡುಗಡೆ ಮಾಡಲಾಗಿತ್ತು, 10,000. 340 ಜನರಲ್ಲಿ 170 ಅಂದರೆ ಅರ್ಧದಷ್ಟು ಜನ, 171 ಜನರಿಗೆ, ಉಳ್ಳಾಲ ನಗರಸಭೆ ವ್ಯಾಪ್ತಿದು ನಾನು ಹೇಳ್ತಾ ಇರೋದು, 171 ಜನರಿಗೆ 20,000 ಸಾಲಕ್ಕೆ ಗುರಿ ನಿಗದಿಪಡಿಸಲಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಈಗ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದೀರಿ ದಯವಿಟ್ಟು ತಪ್ಪಬೇಡಿ. ಈ 2 ತಿಂಗಳಲ್ಲಿ ಕೊರೋನಾದಿಂದಾಗಿ ನಿಮಗೆ ಕಟ್ಟಲಿಕ್ಕೆ ಆಗದಿದ್ರೂ ಕೂಡ 3ನೇ ತಿಂಗಳು ಅಂದರೆ 90 ದಿನ ಪೂರ್ತಿಯಾಗುವ ಮೊದಲು ಏನಾದರೂ ಮಾಡಿ ಅದನ್ನು ಕಟ್ಟಿಬಿಡಿ, ಆಯಿತಾ? ನೀವು ಹೇಳ್ಬೋದು ಏನಾದರೂ ಮಾಡಿ ಕಟ್ಟಿ ಅಂತ ಹೇಳ್ತಾರೆ, ನಾವು ಎಲ್ಲಿಂದ ಕಟ್ಟೋದು ಅಂತೇಳಿ. ಏನಾದರೂ ಮಾಡಿ ಕಟ್ಟಬೇಕು, ಯಾಕೆಂದರೆ ಅದು ನಾನು ಬಂದು ಕಟ್ಟಲಿಕ್ಕೆ ಆಗೋದಿಲ್ಲ, ಆಯಿತಾ? ನಾನು ಹೇಳ್ಬೋದಷ್ಟೇ ನೀವೇನು ಮಾಡ್ಬೋದು ಅಂತೇಳಿ. ದಯವಿಟ್ಟು ಅದನ್ನು ನೀವು ಮಾಡಿದರೆ
ಒಂದು ವೇಳೆ ನಿಮ್ಮದು 2 ಕಂತು, ಲಾಸ್ಟಿದ್ದು 2 ಕಂತು ಬಾಕಿ ಇದೆ ಅಂದರೆ 7, 8, 9 ಕಂತು ನೀವು ಪೂರ್ಣಗೊಳಿಸಿದ್ದೀರಿ, 2, 3 ಕಂತು ಬಾಕಿ ಇದೆ, ಇದನ್ನು ಒಟ್ಟಿಗೆ ನೀವು ಕಟ್ಟಿ 20,000ಕ್ಕೆ ಅರ್ಜಿ ಹಾಕ್ಬೋದು. ಅರ್ಥ ಆಯ್ತಾ? ಓಕೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅದಕ್ಕಾಗಿ 12 ತಿಂಗಳು ಕಾಯಬೇಕಾಗಿಲ್ಲ ಅಂತ ಬ್ಯಾಂಕಿನವರು ಕೂಡ ಹೇಳಿದ್ದಾರೆ. ಸರ್, ಬ್ಯಾಂಕ್ ನಿಮಗೆ ಮಾಹಿತಿ ಬಂದಿದೆಲ್ಲ? ಓಕೆ. LDM ಮೊನ್ನೆ ಮೀಟಿಂಗಲ್ಲಿ ಹೇಳಿದಾಗೆ ಈ 2, 3 ಕಂತು ಮೊದಲಿದು ಕರೆಕ್ಟಾಗಿ ಕಟ್ಟಿರಬೇಕು. ಮೊದಲು NP ಆಗಿ ಕಟ್ಟದೆ ಈಗ ನಾನು ಎಲ್ಲ ಒಟ್ಟಿಗೆ ತಂದು ಕಟ್ತೇನೆ ಅಂತ ಹೇಳಿದರೆ ಅದರ ಅರ್ಥ ಏನು? ನಿಮ್ಮ ಮೇಲೆ ವಿಶ್ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ವಿಶ್ವಾಸಾರ್ಹತೆಯನ್ನು ಯಾರು ಉಳಿಸಿಕೊಂಡಿದ್ದೀರಿ ಮತ್ತು ಕರೆಕ್ಟಾಗಿ ಕಟ್ತಾ ಇದ್ದೀರಿ, ಕೊನೆಯ 2, 3 ಕಂತು ಬಾಕಿ ಇದ್ದರೆ ಅದನ್ನು ನೀವು ಒಟ್ಟಿಗೆ ಕಟ್ಟುವುದಿದ್ರೆ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆ 20,000 ಸಾಲಕ್ಕೆ ಅರ್ಜಿ ಹಾಕಲಿಕ್ಕೆ ಅರ್ಹತೆಯನ್ನು ನೀವು ಪಡಿತೀರಿ. ಯಾರು ಮೊದಲು ಪೂರ್ಣಗೊಳಿಸಿ, ಅಂದರೆ ಶುರುವಿಂದ ಅಲ್ಲ, ಯಾರು ಮೊದಲು ಬರ್ತೀರಿ ಅರ್ಜಿ ಹಾಕಲಿಕ್ಕೆ, ಆ 171 ಗುರಿ ಕೊಟ್ಟಿದ್ದಾರಲ್ಲ, ಆ 171 ಜನರಿಗೆ ಈ ಒಂದು 20,000 ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಆಯಿತಾ? ಅರ್ಥ ಆಯ್ತಾ? ಅದಕ್ಕೆ ಸಾಲ ಮರುಪಾವತಿಯ ಮಂತ್ರವನ್ನು ನೀವು ದಿನಾಲೂ ಜಪಿಸಬೇಕು. ನಾನು ಸಾಲ ತಗೊಂಡಿದ್ದೇನೆ, ನಾನು ಮರುಪಾವತಿ ಮಾಡಬೇಕು. ಯಾಕೆ? ನಮ್ಮ ಉದ್ಧಾರಕ್ಕೆ ಅಲ್ಲ. ಯಾರ ಉದ್ಧಾರಕ್ಕೆ? ನಿಮ್ಮ ಉದ್ಧಾರಕ್ಕೆ. ಯಾಕೆಂದರೆ ಆ 20,000ವನ್ನು ಬರುವ ವರ್ಷದೊಳಗೆ ನೀವು ಮರುಪಾವತಿ ಮಾಡಿದರೆ ಆಗ ಇನ್ನೂ ಹೆಚ್ಚಿನ ಸಾಲವನ್ನು ಪಡೀಲಿಕ್ಕೆ ನಿಮಗೆ ಅರ್ಹತೆ ದೊರೆಯುತ್ತದೆ. ನಿಮ್ಮ ಬ್ಯಾಂಕ್ ರೆಕಾರ್ಡನ್ನು ಸರಿ ಮಾಡುವ ಒಂದು ವಿಚಾರ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಮನಸ್ಸಿಗೆ ತಗೊಳ್ಳಿ. ಯಾರು ನಿಮ್ಮ ಜೊತೆಯವರಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು, ಅವರಿಗೂ ಹೇಳಿ. ಅವರು ಕೂಡ ಈ ಒಂದು ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಿದರೆ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಜೀವನ ಮಟ್ಟ ಸುಧಾರಣೆ ನಮ್ಮ ಅಂತಿಮ ಧ್ಯೇಯ. ನಾವೆಲ್ಲರೂ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ PF ಆಗಲಿ, ESI ಆಗಲಿ ಎಂಥದೂ ಸಿಗುವುದಿಲ್ಲ. ಸಿಗ್ತದಾ? ಒಂದು ದಿನ ವ್ಯಾಪಾರ ಮಾಡದಿದ್ದರೆ ಎಂಥದೂ ಇಲ್ಲ. ಅದಕ್ಕಾಗಿ ಯಾವಾಗ ವ್ಯಾಪಾರ ಮಾಡ್ತೇವೆ ಆಗ ನಾವು ಕರೆಕ್ಟಾಗಿ ನಮ್ಮ ಬ್ಯಾಂಕ್ ರೆಕಾರ್ಡ್ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಈಗ ಅವ್ರು ಹೇಳಿದ್ರಲ್ಲ, ಯಾವ ಪೆನ್ಷನ್ ಸ್ಕೀಮ್ ಇರ್ಬೋದು, ವಿಮೆ ಸ್ಕೀಮ್ ಇರ್ಬೋದು, ಅದಕ್ಕೆ ನೀವು ಈಗಾಗಲೇ ಅದನ್ನು ನೀವು ಪಡ್ಕೊಳ್ಳಿಕ್ಕೆ, ಅಂದರೆ ಅದಕ್ಕೆ ನೋಂದಾಯಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಯಾಕೆಂದರೆ ಯಾವ ಜೀವಕ್ಕೆ ಕೂಡ ಗ್ಯಾರಂಟಿ ಇಲ್ಲ. ಕಳೆದ ವರ್ಷದಲ್ಲಿ ನಾವು ನೋಡಿದ್ದೇವೆ, ನಮ್ಮ ಕಣ್ಣ ಮುಂದೆ ಇದ್ದವರೇ ಕಣ್ಮರೆ ಆಗಿಬಿಟ್ರು ಅಲ್ವಾ? ಹೌದಲ್ಲ? ಅದಕ್ಕೆ ಯಾರ ಜೀವಕ್ಕೂ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ನಾವು ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಕಾರ್ಯನಿರ್ವಹಿಸ್ತಾ ಇರುವವರು ದಯವಿಟ್ಟು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ನಮಗೇನಾದರೂ ಆದರೆ ನಮ್ಮ ಕುಟುಂಬಕ್ಕೆ ಆಸರೆ ಇಲ್ಲದಾಗೆ ಆಗಬಾರ್ದು. ಅದಕ್ಕಾಗಿ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಿಮಗೆ ಮಾಹಿತಿಯ ಕೊರತೆ ಇದ್ದರೆ ದಯವಿಟ್ಟು ಇಲ್ಲಿ ಲತೇಶ್ ಇದ್ದಾರೆ, ಯಾರಿಗೆ ಅವರ ನಂಬರ್ ಬೇಕು ತಗೊಳ್ಳಿ, ಅವರು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯ ಆಧಾರದ ಮೇಲೆ ನೀವು ಈ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಸಂಕಲ್ಪದಿಂದ ಸಿದ್ಧಿ ಅಂತ ಕಾರ್ಯಕ್ರಮ ಈ ವರ್ಷ ಬಂದಿದೆ. ಕಳೆದ ವರ್ಷ ಏನಿತ್ತು? ಕಳೆದ ವರ್ಷ ಸಮೃದ್ಧಿ ಯೋಜನೆ ಇರಲಿಲ್ವಾ? ಸಮೃದ್ಧಿ ಎಂತ ಸಮೃದ್ಧಿ? ಮರ್ತೋಯ್ತು. ಕಳೆದ ವರ್ಷ ಹೋಯ್ತಾ ಅಂತಲ್ಲ, ಲಾಕ್ಡೌನಲ್ಲಿ ಎಲ್ಲ ಹೋಗಿದೆ, ಮರ್ತೋಗಿದೆ. ಈ ಸಲ ಸಂಕಲ್ಪದಿಂದ ಸಿದ್ಧಿ ಕಾರ್ಯಕ್ರಮ ಬಂದಿದೆ. ಸಂಕಲ್ಪ ಯಾವುದಕ್ಕೆ? ಸಂಕಲ್ಪ ಒಂದು, ನಾನು ನನ್ನ ಜೀವನೋಪಾಯಕ್ಕೆ ಸುರಕ್ಷಿತವಾದ ರೀತಿಯಲ್ಲಿ ನಾನು ವ್ಯಾಪಾರ ಮಾಡ್ತೇನೆ, ಇದು ಸಂಕಲ್ಪ. ಆಯಿತಾ? ಎರಡನೇದು, ನಾನು ಇದಕ್ಕಾಗಿ ಪಡ್ಕೊಂಡ ಸಾಲವನ್ನು ಕರಾರುವಕ್ಕಾಗಿ ಮರುಪಾವತಿ ಮಾಡ್ತೇನೆ. ಮೂರನೇದು, ಇದರ ಆಧಾರದ ಮೇಲೆ ಹೆಚ್ಚಿನ ಸಾಲವನ್ನು ತಗೊಂಡು ನಾನು ನನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿ ನನ್ನ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತೇನೆ. ಇದು ಯಾರು ಮಾಡೋದು ಸಂಕಲ್ಪ? ಯಾರು? ಸರ್ಕಾರ ಅಲ್ಲ? ಯಾರು? ನೀವೇ ಮಾಡುವಂಥದ್ದು. ಆಯಿತಾ? ಸರ್ಕಾರ ಇದಕ್ಕೆ ವೇದಿಕೆ ಒದಗಿಸಿ ಕೊಟ್ಟಿದೆ. ಈಗ ಸಂಕಲ್ಪ ಮಾಡಬೇಕಾದವರು ನೀವು. ಈ ಸಂಕಲ್ಪದಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಆಗಲಿ, ಮತ್ತು ಈ ಅವಕಾಶವನ್ನು ಪಡ್ಕೊಂಡು ನೀವು ಮತ್ತು ನಿಮ್ಮ ಕುಟುಂಬ ಪ್ರಗತಿಯೆಡೆಗೆ ಸಾಗಲಿಕ್ಕೆ ಅವಕಾಶ ಆಗಲಿ ಅಂತ ನಮ್ಮ ಹಾರೈಕೆ. ಮತ್ತು ಡಿಜಿಟಲ್ ವ್ಯವಹಾರದ ಬಗ್ಗೆ ಕಳೆದ ವರ್ಷ ಮೇ ಬಿ ಡಿಜಿಟಲ್ ಅಂತ ಕಾರ್ಯಕ್ರಮ ಮಾಡಿದ್ವಿ, ಹೌದಲ್ಲ? ಈ ಸಲ ಮೇ ಬಿ ಡಿಜಿಟಲ್ 2 ಕಾರ್ಯಕ್ರಮ ಈಗ ಇವತ್ತು ಆಗ್ತಾ ಇರುವಂಥದ್ದು.
ಇದರ ಅರ್ಥ ಏನು? ನಾನು ಆಗಲೇ ಹೇಳಿದ್ದೆ, ಡಿಜಿಟಲ್ ವ್ಯವಹಾರಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಾಗ್ತಾ ಇದೆ, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಅಲ್ವಾ? ಎಷ್ಟು ಜನ ಡಿಜಿಟಲ್ ವ್ಯವಹಾರ ಮಾಡ್ತಾ ಇದ್ದೀರಿ ಇಲ್ಲಿದ್ದವರ ಪೈಕಿ? QR ಕೋಡ್ ಎಷ್ಟು ಜನರ ಹತ್ರ ಇದೆ? ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಕೊಂಡಿದ್ದೀರಿ? ನಿಮ್ಮ ಕಸ್ಟಮರ್ ಗ್ರಾಹಕರು ನಿಮಗೆ QR ಕೋಡ್ ಸ್ಕ್ಯಾನ್ ಮಾಡಿ ಎಷ್ಟು ಜನರಿಗೆ ಹಣ ಹಾಕ್ತಾ ಇದ್ದಾರೆ? ಹಾಕ್ತಾರೆ. ಓಕೆ. ಕ್ಯಾಶ್ ಬ್ಯಾಕ್ ಪಡ್ಕೊಂಡಿದ್ದೀರಾ? ಕ್ಯಾಶ್ ಬ್ಯಾಕ್ ಬಂದಿದೆ? ನಿಮ್ಮ ಅಕೌಂಟಿಗೆ ಹಣ ಬಂದಿದ? ನಾನು ಹೇಳಿದ್ದೆ, ತಿಂಗಳಿಗೆ 100 ರೂಪಾಯಿಯಷ್ಟು ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳುವ ಅವಕಾಶ ಇದೆ. ಗ್ರಾಹಕರು 25 ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ನಿಮ್ಮ ಅಕೌಂಟಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುವ ಮೂಲಕ ಹಾಕಿದರೆ, ಅದರಲ್ಲಿ 100 ಜನ ಹಾಕಿದರೆ 50, ಫಸ್ಟ್ 100 ಜನ ಹಾಕಿದರೆ 50 ರೂಪಾಯಿ. ಆಮೇಲೆ ಗೊತ್ತುಂಟ ಹೇಳಿದ್ದು ಕಳೆದ ವರ್ಷ? ಮರ್ತೋಗಿದ? 50 ಜನ ಹಾಕಿದರೆ 25, ಮತ್ತೆ 100 ಹಾಕಿದರೆ 25 ರೂಪಾಯಿ. ಹೀಗೆ ಒಟ್ಟಿಗೆ 1200 ರೂಪಾಯಿ ಒಂದು ವರ್ಷದಲ್ಲಿ ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಅದರ ಜೊತೆಗೆ ಬಡ್ಡಿ ಸಹಾಯಧನ, ಇಂಟ್ರೆಸ್ಟ್ ಸಬ್ಸಿಡಿ ಯಾವಾಗ ಸಿಗ್ತದೆ? ಕೆಲವರು ಕೇಳ್ತಾರೆ, ನನಗೆ ಇನ್ನೂ ಕೂಡ ಅಕೌಂಟಿಗೆ ಬೀಳಲಿಲ್ಲ ಇಂಟ್ರೆಸ್ಟ್ ಸಬ್ಸಿಡಿ ಅಂತ. ಇಂಟ್ರೆಸ್ಟ್ ಸಬ್ಸಿಡಿ ಯಾವಾಗ ಸಿಗೋದು? ಯಾವಾಗ ಯಾವಾಗ ಹೇಳಿ ನೋಡ. ಹೌದು, ಯಾವಾಗ? ಎಷ್ಟು ಹಣ ಜಮಾ ಆದಾಗ? ನಿಮ್ಮ 10,000ದ ಸಾಲದ ಕಂತುಗಳನ್ನು ಕರೆಕ್ಟಾಗಿ ಅದೇ ಡೇಟಿಗೆ ನೀವು ಕರೆಕ್ಟಾಗಿ ಕಟ್ತಾ ಬಂದಿದ್ದೀರಾದರೆ, ಕೊನೆಯ ಕಂತು ನಿಮ್ಮದು ಮುಗಿದ ಮೇಲೆ, ನೀವು ಸಂಪೂರ್ಣ ಮರುಪಾವತಿ ಮಾಡಿದ ಮೇಲೆ ನಿಮಗೆ ಬಡ್ಡಿ ಸಹಾಯಧನದ ಹಣ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅರ್ಥ ಆಯ್ತಲ್ಲ? ಓಕೆ. ಬಡ್ಡಿ ಸಹಾಯಧನ ಇದೆ, ಕ್ಯಾಶ್ ಬ್ಯಾಕ್ ಫೆಸಿಲಿಟಿ ಇದೆ, ಹೆಚ್ಚಿನ ಸಾಲ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತು ಈ ಎಲ್ಲದರ ಮೂಲಕ ಆರ್ಥಿಕವಾಗಿ ನೀವು ಸಮೃದ್ಧಿಯೆಡೆಗೆ ಸಾಗಲಿಕ್ಕೆ ನಿಮಗೆ ಅವಕಾಶ ಇದೆ. ಇಷ್ಟು ಹೇಳ್ತೇನೆ. ಯಾರಿಗೆ ಇವತ್ತು QR ಕೋಡ್ ಮಾಡಲಿಕ್ಕೆ ಇದೆ, ಅವರು ನಮ್ಮ ಕೆವಿನ್ ಅವರು ಬಂದಿದ್ದಾರೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದರ ಪ್ರತಿನಿಧಿಯವರು, ತುಂಬ ದೂರದಿಂದ ಬಂದಿದ್ದಾರೆ. ಅವರ ಹತ್ರ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಯನ್ನು ಕೊಟ್ಟು, ನಿಮ್ಮ ಫೋನ್ ನಂಬರ್ ಯಾವುದಕ್ಕೆ ಹಾಕಬೇಕದು ಕೊಟ್ಟು ನೀವು ಅಲ್ಲಿ QR ಕೋಡ್ ಮಾಡಿಸಬೇಕು. ನಿಮಗೆ ಒಂದು 40 ರಿಂದ 50 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಯಾಕಂತ ಹೇಳ್ತೇನೆ, ಕೆಲವರು ಇಲ್ಲಿ QR ಕೋಡ್ ಮಾಡಿ ಸೀದಾ ಮನೆಗೆ ಹೋಗ್ತಾರೆ. ಅದು ಅಲ್ಲಿ QR ಕೋಡ್ ಮನೆಯಲ್ಲಿ ಅದು ಆ್ಯಕ್ಟಿವ್ ಆಗೋದೇ ಇಲ್ಲ. ಅದಕ್ಕೆ ಅವರು ಏನು ಮಾಡ್ತಾರೆ, ನಿಮಗೆ 3 ಟ್ರಾನ್ಸಾಕ್ಷನ್ ಅವರು ಮಾಡ್ತಾರೆ. 30 ರೂಪಾಯಿ ನಿಮ್ಮ ಅಕೌಂಟಿಗೆ ವಾಪಸ್ ಹಾಕ್ತಾರೆ. ಅವರು 3 ಟ್ರಾನ್ಸಾಕ್ಷನ್ ವ್ಯವಹಾರ ಮಾಡಿ ಅವರು ಇನಿಷಿಯೇಟ್ ಮಾಡ್ತಾರೆ. ಆಯಿತಾ? 30 ರೂಪಾಯಿ ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ, 20 ರೂಪಾಯಿ ಅವರಿಗೆ ಚಾರ್ಜ್ ಬೀಳ್ತದೆ. ಆಯಿತಾ? 50 ರೂಪಾಯಿಯಲ್ಲಿ ಅವರು ನಿಮಗೆ ಮಾಡಿ ಕೊಡ್ತಾರೆ. ದಯವಿಟ್ಟು ಇದರ ಸದುಪಯೋಗ ಪಡಿಸಿ. 50 ರೂಪಾಯಲ್ಲಿ 30 ರೂಪಾಯಿ ನಿಮಗೆ ವಾಪಸ್ ಬರ್ತದೆ. ಇದನ್ನು ಇಷ್ಟು ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿ ಕೊಡ್ತೇನೆ. ಅಗತ್ಯ ಇದ್ದರೆ ಮುಂದಕ್ಕೆ ಹೆಚ್ಚಿನ ವಿವರಗಳನ್ನು ನಿಮಗೆ ಕೊಡ್ತೇನೆ. ಮುಂದೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ಆಯುಬ್ ಬಂಚಲೆ ಇವರು ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಉಳಿದಂಥ ಅತಿಥಿಗಳು ಅವರಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ಏನು ಒಂದು ಬೀದಿ ಬದಿ ವ್ಯಾಪಾರವನ್ನು ತಾವು ಮಾಡಿಕೊಂಡು ಬಂದಿದ್ದೀರೋ, ತಮ್ಮ ಆ ಒಂದು ಕಾಳಜಿಯ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಆಡಳಿತವಾಗಲಿ, ನಮ್ಮ ನಗರಸಭೆಯ ಪೌರಾಯುಕ್ತರಾಗಲಿ, ಸಿಬ್ಬಂದಿ ವರ್ಗವಾಗಲಿ
ಮತ್ತು ನಗರಸಭೆಯ ಸರ್ವ ಸದಸ್ಯರುಗಳು ಕೌನ್ಸಿಲರ್ ಕೂಡ ತಮಗೆ ಎಲ್ಲ ರೂಪದಲ್ಲೂ ಕೂಡ ಸಹಕಾರವನ್ನು ಮಾಡಿಕೊಂಡು ಬಂದಿದ್ದೇವೆ. ಇಲ್ಲಿ ತಮಗೂ ಕೂಡ ಈ ಸಮಾಜದಲ್ಲಿ ಅತ್ಯಂತ ಗೌರವವಿದೆ. ತಮ್ಮೆಲ್ಲರನ್ನು ಕೂಡ ನಮ್ಮ ನಗರಸಭೆಯಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ತಮ್ಮನ್ನು ಕೂಡ ಬಹಳ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಕಂಡುಕೊಳ್ಳುತ್ತಾ ಇದ್ದಾರೆ ಎನ್ನುವುದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೋಹಿನಾಥ್ರವರು ಮತ್ತು ಅವರು ಸಂಗಡಿಗರು ಇಲ್ಲಿ ಮಾಡಿದ್ದಕ್ಕೆ ಒಂದು ದಿಟ್ಟ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಸಾರ್ವಜನಿಕರು ಮತ್ತು ಈ ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಅದರ ಅಧಿಕಾರಿಗಳು ಒಂದು ಅನ್ಯೋನ್ಯತೆಯಿಂದ ಕೊಂಡಿಯಾಗಿ ಒಂದು ಲಿಂಕ್ ಆಗಿ ಕೆಲಸವನ್ನು ಮಾಡಿಕೊಳ್ಳುತ್ತಾರೋ ಆ ಸಂದರ್ಭದಲ್ಲಿ ನಿಮ್ಮಂತಹ ಕಷ್ಟದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಗೆ ಗೊಳಿಸಿ ತಮ್ಮ ಕುಟುಂಬದ ಜೀವನವನ್ನು ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ರೋಹಿನಾಥ್ ಮತ್ತು ಅವರ ಏನು ಸಂಗಡಿಗರಿದ್ದಾರೋ ಅವರಿಗೆ ಹೃದಯದಾಳದಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಪ್ರಾಮಾಣಿಕವಾಗಿ ಏನು ಸರ್ಕಾರದಿಂದ 10,000 ರೂಪಾಯಿಯನ್ನು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಯಾವ ಅಧಿಕಾರಿಯವರು ಮತ್ತು ಅವರ ಸಿಬ್ಬಂದಿ ವರ್ಗ ಸಕಾಲಕ್ಕೆ ನಿಮಗೆ ಒದಗಿಸಿಕೊಳ್ಳುವಂತಹ ಅವರ ಕರ್ತವ್ಯವನ್ನು ಯಾವುದೇ ಲೋಪವಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದೇ ರೀತಿ ತಮ್ಮಲ್ಲಿ ನಾನು ಭಿನ್ನವಿಸಿಕೊಳ್ಳುವುದೇನೆಂದರೆ, ಒಂದು 10,000 ರೂಪಾಯಿ ಅನ್ನುವುದು ಒಂದು ಕೆಳಮಟ್ಟದ ಹಣ ಅಲ್ಲ. ಅದು ನಿಮ್ಮ ಬದ್ಧತೆ ಮತ್ತು ನಿಮ್ಮ ಯೋಗ್ಯತೆಗೆ ನೀಡುವಂತಹ ಒಂದು ಹಣದ ಮೂಲಕ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಉದಾಹರಣೆಯಾಗಿ ಆ 10,000 ರೂಪಾಯಿಯನ್ನು ಯಾರು ನಮ್ಮ ಆ ಸರ್ಕಾರ ಮತ್ತು ಅದರ ಇಲಾಖೆ ತಮಗೆ ಕೊಟ್ಟಿದೆ. ನಾವು ಯಾವತ್ತೂ ನಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುವಾಗ ಅವರನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ, ಅವರನ್ನು ಟ್ರಸ್ಟ್ ಮಾಡಲಿಕ್ಕೆ, ಅವನಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಅವ ಯಾವ ರೀತಿಯಲ್ಲಿ ಅದನ್ನು ಒಂದು ಉನ್ನತ ರೂಪಕ್ಕೆ ಒಂದು ವ್ಯಾವಹಾರಿಕವಾಗಿ ನಡೆಸಿಕೊಳ್ಳಬಲ್ಲ ಅನ್ನುವುದನ್ನು ನಾವು ಟೆಸ್ಟ್ ಮಾಡ್ತೇವೆ. ಅವರು ಯಾವ ರೀತಿ ಕೊಂಡೊಯ್ಯಬಹುದು, ಅವರು ಯಾವ ರೀತಿಯಲ್ಲಿ ಅವರ ಬಿಸ್ನೆಸ್ಸನ್ನು ಮುಂದೆ ಕೊಂಡೊಯ್ಯಬಹುದು ಅಂತ ಪ್ರತಿಯೊಬ್ಬ ತಂದೆಯು ಅಥವಾ ಪೋಷಕರು ನೋಡುತ್ತಾರೆ. ಅದೇ ರೀತಿ ಸರ್ಕಾರ ಮತ್ತು ಆ ಇಲಾಖೆಯವರು ಒಂದು 10,000 ರೂಪಾಯಿಯನ್ನು ತಮ್ಮ ಕಷ್ಟಗಳನ್ನು ದೂರಗೊಳಿಸುವ ನಿಟ್ಟಿನಲ್ಲಿ ತಮಗೆ ಕೊಡುವುದರ ಮೂಲಕ ಅದರ ಜವಾಬ್ದಾರಿಯನ್ನು ತಾವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ, ನಿಖಿಲ್ ಏತ್ ಅರ್ಥ ಮಲ್ತದರು ಪನ್ಪುನ ಆ ಟ್ರಸ್ಟ್ ಮಲ್ಪೆರ ಆ ಜವಾಬ್ದಾರಿನ ನಿಖಿಲ್ ಏತ್ ದೆತ್ತೊಂದು ಆ ನಿಯಮ ಪ್ರಕಾರ ಆ ಕ್ಲಬ್ತ ಸಮಯಕ್ಕೆ ಜವಾಬ್ದಾರಿಡು ನಿಖಿಲ್ ಬ್ಯಾಂಕ್ಗೆ ಕಟ್ಟೊಂದಿತ್ತು ನಂದಾಂಡ ಬ್ಯಾಂಕ್ ದಕ್ಲಿಗ್ಲ ನಿಕ್ಲಿಗೆ ನನ್ನ ಆಯ್ತ ಜಾಸ್ತಿ ದುಡ್ಡು ಸರ್ಕಾರ ಯೋಜನೆ ಮಲ್ತನಂದಾನ ಅವು ಕೊರ್ಪು ಲಕ್ಕಂತನ ಮನಸ್ಸುಪ್ಪುಂಡು ಅವೇ ಲಕ್ಕ ನಮ್ಮ ಮ್ಯಾನೇಜರ್ ನಕಲು ನೋಡಿ. ನಮ್ಮ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಅವರನ್ನು ಎಲ್ಲ ಬ್ಯಾಂಕಿನವರು ಕೊಟ್ಟಿದ್ರು ಕೂಡ ನಾನು ಸುಮಾರು ನಮ್ಮ ಸಭೆಗೆ ನಮ್ಮ ಕರ್ನಾಟಕ ಬ್ಯಾಂಕಿನವರು ಬರುವುದನ್ನು ನೋಡಿದ್ದೇನೆ. ಅವರಿಗೆ ಬಹಳಷ್ಟು ಕೆಲಸಗಳಿದೆ, ಅವರಿಗೆ ಬಹಳಷ್ಟು ಜವಾಬ್ದಾರಿ ಇದೆ. ಆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಮೂಲಕ ಕಷ್ಟದಲ್ಲಿರುವವರಿಗೆ ಕೂಡ ಒಂದು ಆಸರೆಯಾಗಿ ಇರುವನ್ನುವ ನಿಟ್ಟಿನಲ್ಲಿ ಅವರಿಗೆ ಏನಾದರೂ ಒಂದು 2 hours ಬಂದು ಇಲ್ಲಿ ನಿಮ್ಮೊಟ್ಟಿಗೆ ಕೂತ್ಕೊಳ್ತಾರೆ. ಅದು ಹೃದಯ ವಂತಿಗೆ ಇದ್ದವರಿಗೆ ಮಾತ್ರ, ಮನುಷ್ಯತ್ವ ಇದ್ದವರಿಗೆ ಮಾತ್ರ ಆ ರೀತಿ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕಂಡುಕೊಳ್ಳಲು ಸಾಧ್ಯ. ಅದೇ ರೀತಿ ನಮ್ಮ ಬರೋಡಾ ಬ್ಯಾಂಕಿನ ಮ್ಯಾನೇಜರ್ ಕೂಡ ಬಂದಿದ್ದಾರೆ. ಯಾಕೆಂದರೆ ಯಾವತ್ತೂ ನಾವು ಎತ್ತರಕ್ಕೆ ಎಷ್ಟೇ ಎತ್ತರಕ್ಕೆ ನಾವು ಹೋದರೂ ಕೂಡ ನಿಮ್ಮ ಈ ಜಾಗಕ್ಕೆ ಅದು ನಮಗೆ ಪರ್ಮನೆಂಟ್, ಅಲ್ಲಿಗೆ ಬಂದು ಮುಟ್ಟಲೇಬೇಕು. ಆದಾಗ ಯಾರು ಕೆಳಗಿದ್ದಾರಾ ಯಾರು ಮೇಲೆ ಇದ್ದಾರಾ ಅವರವರ ಕೈಯನ್ನು ನಿಮ್ಮ ಕೈಯನ್ನು ಹೀಗೆ ನಾನು ಹಿಡ್ಕೊಂಡು ಮೇಲಕ್ಕೆ ಬರುವಂತಹ ಒಂದು ಕೆಲಸ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಅವರಿಂದ ಆ ಹೃದಯವಂತಿಕೆಯಿಂದ ಆಗ್ತಾ ಇದೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಅವರಿಗೂ ಕೂಡ ನಾನು ಹೃದಯ ತುಂಬಿದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ 2 ಮೇಡಮ್ ಇದ್ದಾರೆ. ಪ್ರತಿಯೊಂದು ಸಲ ನಾನು ನೋಡ್ತಾ ಇದ್ದೇನೆ, ಯಾರು ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಲ್ಲಿ ಇರುವಂತಹ ಜನರ ಒಡನಾಟ ಬಹಳ ಅವರಿಗೆ ಜಾಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮಲ್ಲಿ ಒಬ್ಬರಾಗಿ ನಿಮಗೆ ಐಡಿಯಾಲಜಿಯನ್ನು ನಿಕ್ಲೆಗೆ ಐಡಿಯಾ ಮಲ್ತು ಕೊರ್ಪುಲಕ್ಕನ್ನೆ
ನಿಖಿಲ್ನ ಆ ಅಭಿವೃದ್ಧಿಗೆ ಪೂರಕವಾದ ಒಂದು ಪ್ಲಾಟ್ಫಾರ್ಮ್ ಮಲ್ತು ಕೊರ್ಪಲಕ್ಕಂತನ ವ್ಯವಸ್ಥೆನು ರಡ್ಡು ಮೇಡಮ್ ನಕ್ಕಲ್ಲ ಮಲ್ತೊಂದುಲ್ಲೇರಿ ಅಕ್ಲೆಗಳ ಯಾನು ಹೃದಯ ತುಂಬಿದ ಧನ್ಯವಾದಗಳು ಮಲ್ತೊಂದುಲ್ಲೆ. ಅದೇ ರೀತಿ ಈಗ ಪ್ರಾಸ್ತಾವಿಕ ಮಾಡಿದಂಥವರು ಕೂಡ ಬಹಳ ಒಂದು ಸಾಂದರ್ಭಯೋಚಿತವಾಗಿ ತಮಗೆ ಬಹಳಷ್ಟು ಸಲಹೆಗಳನ್ನು ಹೇಳಿದ್ದಾರೆ. ಒಬ್ಬ ಟೀಚರ್, ಒಬ್ಬ ಮಾಸ್ಟರ್ ತನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ಪಾಠವನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ತಮಗೆ ಒಂದು ತಿಳುವಳಿಕೆಯನ್ನು ಹೇಳಿದ್ದಾರೆ. ಅವರ ಜವಾಬ್ದಾರಿ, ಅದು ಹೇಳುವಂಥದ್ದು ಅವರ ಜವಾಬ್ದಾರಿ. ಆ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿಯರು ಕೂಡ ತಮ್ಮ ಆ ಕರ್ತವ್ಯವನ್ನು ನೆನೆಸಿಕೊಂಡು ಏನು ಸರ್ಕಾರ ನಿಮಗೆ ಆ ನೀಡುವಂತಹ ಮೊಬೈಲ್ಗಳನ್ನು ತಮ್ಮ ಏನು ವ್ಯಾಪಾರಕ್ಕೆ ಅದನ್ನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಹೇಳಿದಂಥ ರೀತಿಯಲ್ಲಿ 10,000 ಹಾಕಿದ ನಂತರ ಈಗ ಅದನ್ನು ಕ್ಲಪ್ತ ಸಮಯಕ್ಕೆ ಅದು ಕ್ಲಾರಿಟಿ ಕರೆಕ್ಟಾದ ನಿಖಿಲ್ ಕಟ್ಟದಿತ್ತು, ನಾನು ಅಪ್ಡೇಟ್ ಇತ್ತು ನಂದಾನ 20,000 ರೂಪಾಯಿ ಕೊರಪಲಕ್ಕಂತ ಒಂದು ವ್ಯವಸ್ಥೆ ಉಂಡು. ಐನ ನಿಖಿಲ್ ಪರ್ಫೆಕ್ಟ್ ಅನ್ನು ಕಟ್ಟದಿಂದಾನ ಐತ ಬಕ್ಕ 40,000 50,000 ರೂಪಾಯಿ ಲೆಕ್ಕ ತಿಕ್ಕಲ್ ಲೆಕ್ಕಂತ ವ್ಯವಸ್ಥೆ ಉಂಡು. ಇಂದು ನಿಖಿಲ್ನ ಜೀವನಗೆ ಒಂಜಿ ಸ್ಟೆಪ್ ನಕಲು ಮಲ್ತೊಂದುಲ್ಲೇರಿ ಐನ ನಿಖಿಲ್ ಒಂಜಿ ಎಡ್ಡೆ ರೂಪಡ್ ಜವಾಬ್ದಾರಿಡ್ ನಿಖಿಲ್ ಐನ ಉಪಯೋಗ ಮಲ್ಪಲೆ ಭಗವಂತ ಐನ ಎಡ್ಡ ಉಪಯೋಗ ಮಲ್ಪೆರ್ಲ ನಿಖಿಲ್ನ ಎಂಚಿನ ಬಿಸ್ನೆಸ್ ಉಂಡು ಎಡ್ಡ ಅಭಿವೃದ್ಧಿ ಆಯರ್ಲ ಭಗವಂತ ನಿಖಿಲೇಗ್ಲ ಶಕ್ತಿ ಕೊರಡು ಪಂದು ಅವಕಾಶಕ್ಕಾಗಿ ಯಾನು ವಂದಿಸಿ ಮುಂದೆ ನಾವು ಸಾಂಕೇತಿಕವಾಗಿ ಒಂದು 5 ಮಂದಿಗೆ ಬೀದಿ ವ್ಯಾಪಾರದ ಗುರುತಿನ ಚೀಟಿ ಮತ್ತು ಮಾರಾಟ ಪ್ರಮಾಣ ಪತ್ರವನ್ನು ಕೊಡ್ತೇನೆ. ನಾವು ಕಳೆದ 5 ವರ್ಷಗಳಿಂದ ನಾವು 61 ಮಂದಿ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿದ್ದೆವು. ಅವರಿಗೆ ಪ್ರತಿ ವರ್ಷ ನಾವು ID ಕಾರ್ಡ್ ಅಂದರೆ ಅವ್ರಿಗೆ ಗುರುತಿನ ಚೀಟಿ ಅಂದರೆ ಪ್ರತಿ ವರ್ಷ ಅದು ರಿನ್ಯೂವಲ್ ಆಗಬೇಕು. ಈ ವರ್ಷ ರಿನ್ಯೂವಲ್ ಮಾಡಿ ನಾವು ತಂದು ಇಟ್ಕೊಂಡಿದ್ದೆವು. ಆದರೆ ಈ ಕೊರೋನಾ ಆದಿದ್ದಲ್ಲ ಕಾರಣದಿಂದಾಗಿ ನಮಗೆ ಕೊಡುವಾಗ ಸ್ವಲ್ಪ ಡಿಲೇ ಆಯಿತು. ಈ ವರ್ಷದ ಕಾರ್ಡನ್ನು ನಾವು ಅದರೊಟ್ಟಿಗೆ ನಾವು ಬೀದಿ ಬದಿ ವ್ಯಾಪಾರಸ್ಥರ ಮಾರಾಟ ಪ್ರಮಾಣ ಪತ್ರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಕೇವಲ 61 ಮಂದಿಗೆ ಮಾತ್ರ. ಉಳಿದಂತೆ ನಾವು ಈ ವರ್ಷ 200 ಮಂದಿಗೆ ಅರ್ಹರು ಯಾರಿದ್ದಾರೆ ಅವರಿಗೆ ಸುಮಾರು ಒಂದು 200 ಮಂದಿಗೆ ಗುರುತಿನ ಚೀಟಿ ಕೊಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ನಾವು ಅದನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 461 ಮಂದಿಯನ್ನು ಗುರುತಿಸಿದ್ದೇವೆ. ಆದರೆ ಅದರಲ್ಲಿ ನಿಜವಾಗಿ ವ್ಯಾಪಾರ ಮಾಡುವಂಥ 200 ಮಂದಿಗೆ ನಾವು ಕೊಡುವಂಥ ಗುರಿಯನ್ನು ಈ ವರ್ಷಕ್ಕೆ ಇಟ್ಕೊಂಡಿದ್ದೇವೆ. ಈ ಬಗ್ಗೆ ನಮಗೆ ಗುರುತಿನ ಚೀಟಿಯನ್ನು ಹಸ್ತಾಂತರಿಸಲಿಕ್ಕೆ ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳು ಸಹಕರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಒಂದು ನಂದಿನಿ, ಅನಂತರ ಕೆ ಅಹಮ್ಮದ್, ಉಮೇಶ್ ಶೆಟ್ಟಿಗಾರ್, ಹಿಲ್ಡಾ ಮೊಂತೇರು, ಸಂಜೀವ ಶೆಟ್ಟಿ ಇವರು ಎದುರುಗಡೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರಮನಾಥ್ ಶೆಣೈ, ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್, ತೊಕ್ಕೋಟಿ, ಇವರು 2 ಮಾತುಗಳಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನೋಡಿದ್ರೆ ಇವತ್ತಿನ ಈ ಸಂದರ್ಭ ಏನಿದೆ, ಸಂಕಲ್ಪದಿಂದ ಸಿದ್ಧಿ, ಅದಕ್ಕೆ ಸರಿಯಾಗಿದೆ. ಅದರಲ್ಲಿ ಒಂದು ಹಿಂದಿ ಹಾಡೋದು, ಇತಿನಿ ಶಕ್ತಿ ಹಮೇ ದೇನ ದಾತ ಮನ್ ಕಿ ವಿಶ್ವಾಸ ಕಮ್ಜೋರ್ ನಾ ಹೋ ಅಂತ. ಅಂದರೆ ನನ್ನ ವಿಶ್ವಾಸ ಗಟ್ಟಿಯಾಗಿರಬೇಕು ಅಂತ ಒಂದು ಶಕ್ತಿ ನನಗೆ ಕೊಡು, ಅಥವಾ ಈ ಥರ ಶಕ್ತಿ ನನಗೆ ಕೊಡಬೇಡ, ನನ್ನ ವಿಶ್ವಾಸ ಕಡಿಮೆ ಆಗುವಂಥ ಶಕ್ತಿ ನನಗೆ ಕೊಡಬೇಡ ಅಂಥೇಳಿ ಆ ಹಾಡು ಸಂದರ್ಭದಲ್ಲಿ ಆ ಹಾಡು ಹೇಳಿದ್ದು ನಮ್ಮ ಎಲ್ಲರ ಮನಸ್ಸಿಗೆ ಮುಟ್ಟಿದ್ರೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಈ ಕೊಟ್ಟಂಥ ಒಂದು ಈ ಸ್ಕೀಮಿನ ಅಂಡರ್ ಕೊಟ್ಟಂಥ ಒಂದು 10,000ದ ಒಂದು ಉಪಯೋಗವನ್ನು ನಾವು ಹೇಗೆ ಮಾಡಬೇಕು ಅಂತ ಅದೊಂದು ಹಾಡು ನಮಗೆ ಕಲಿಸ್ಕೊಡುತ್ತೆ. ಆ ಫುಲ್ ಹಾಡು ಕೇಳಿದರೆ ತುಂಬ ಪಾಸಿಟಿವ್ ಎನರ್ಜಿ, ಅಂದರೆ ನಮ್ಮಲ್ಲಿ ಒಂದು ವಿಶ್ವಾಸ ಮೂಡುವಂಥ ಒಂದು ಸಂದರ್ಭ ಕ್ರಿಯೇಟ್ ಮಾಡುತ್ತದು. ದಿನ ಬೆಳಗ್ಗೆ ಎದ್ದು ಹಾಡನ್ನು ಕೇಳಿದರೆ ನಮಗೇನೋ ಒಂಥರ ಒಂದು ಶಕ್ತಿ ಕೊಡುತ್ತೇನೋ ಅಂತ ಅನಿಸುತ್ತೆ. ಇದು ಹಾಡು ಈ ಬೀದಿ ಬದಿ ವ್ಯಾಪಾರಕ್ಕೆ ನಾವು 10,000 ಅಂತ ಏನು ಕೊಟ್ಟಿದ್ವಿ, ಅದು ಪ್ರತಿ ತಿಂಗಳು ನೀವು ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದರೆ ನಿಮ್ಮ ಸಿಬಿಲ್ಲು ಇವತ್ತು ಒಳ್ಳೆಯ ಅಂಕವನ್ನು ತೋರಿಸುತ್ತೆ, ಅಂದರೆ ಒಳ್ಳೆ ಸ್ಕೋರ್ ತೋರಿಸುತ್ತೆ. ಆ ಸ್ಕೋರಿನ ಮೂಲಕ ಇನ್ನು ನೆಕ್ಸ್ಟ್ ಬರುವಂಥ ಒಂದು 20,000 20,000 ಅಂತ ಏನೀಗ ಅನೌನ್ಸ್ ಮಾಡಿದೆ ಗೌರ್ಮೆಂಟು, ಅದನ್ನು ನಮಗೆ ಕೊಡಲಿಕ್ಕೆ ಸುಲಭ ಆಗುತ್ತೆ. ನಮ್ಮ ಬ್ರ್ಯಾಂಚಲ್ಲಿ ನಾವು 85 ಜನರಿಗೆ ಈ 10,000 ರೂಪಾಯಿ ಯೋಜನೆಯನ್ನು ಕೊಟ್ಟಿದ್ದೀವಿ. 85 ಬೆನಿಫಿಷರೀಸ್ ಇದ್ದಾರೆ ನಮ್ಮ ಬ್ರ್ಯಾಂಚಲ್ಲಿ. ಈ 85 ಬೆನಿಫಿಷರೀಸಲ್ಲಿ ನಮ್ಮ ಬ್ರ್ಯಾಂಚಲ್ಲಿ
3 ಅಕೌಂಟ್ ಮಾತ್ರ, ಬರೀ 3 ಅಕೌಂಟ್ ಮಾತ್ರ ಹಾಳಾಗಿದೆ. ಅಂದರೆ NPA ಆಗಿದೆ. 3 ಜನ ಸರಿಯಾಗಿ 3 ಕಂತನ್ನ ಕಟ್ಟಲಿಲ್ಲ. ಬರೀ 3 ಜನ, 85 ಜನರಲ್ಲಿ 3 ಜನ ಮಾತ್ರ ಕಟ್ಟಲಿಲ್ಲ. ಈ 3 ಜನ ಏನಾದರೂ ನಂದು ಇನ್ಸ್ಟಾಲ್ಮೆಂಟನ್ನು ಕಟ್ಟಿದ್ದಿದ್ರೆ ನಾನು ಕೊಟ್ಟಂಥ 85 ಅಕೌಂಟು ಕೂಡ ಉತ್ತಮವಾದ ಅಕೌಂಟ್ ಆಗಿರ್ತಿತ್ತು. ನನಗೂ ಒಂದು ಆತ್ಮಸಂತೋಷ ಸಿಗ್ತಾ ಇತ್ತು. ಎಲ್ಲರೂ ಚೆನ್ನಾಗಿ ಕಟ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಸಂತೋಷ ಸಿಗ್ತಾ ಇತ್ತು. ಈ ಸ್ಕೀಮ್ ರಿಲೀಸ್ ಮಾಡಿದಂಥ ನಮ್ಮ ಫಾಲೋ ಅಪ್ ಮಾಡಿದಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೂ ಕೂಡ ಖುಷಿ ಆಗ್ತಾ ಇತ್ತು. ನಾನು ಈಗ ಹೇಳ್ತೀನಿ, ಇನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೂ ಟೈಮ್ ಇದೆ. ಆ 3 ಜನ ಯಾರು ಅಂತ ನಾನು ಈ ಸಂದರ್ಭದಲ್ಲಿ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಅವರು ಇಲ್ಲಿದ್ದಾರೆ, ಕೆಲವರು ಇದ್ದಾರೆ. ಅದನ್ನು ತಿಳ್ಕೊಂಡು ಇವತ್ತು ಅಥವಾ ಇನ್ನೊಂದು ವಾರದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಆ ಅಕೌಂಟನ್ನು ಸ್ಟ್ಯಾಂಡರ್ಡ್ ಮಾಡಿ, ಅಂದರೆ ಆ ಪರ್ಫಾರ್ಮಿಂಗ್ ಅಡ್ವಾನ್ಸಸ್ NPA ಇಂದ ಹೊರಗಡೆ ತರುವಂಥ ಕೆಲಸವನ್ನು ಮಾಡಿ ಮುಂದೆ ಬರುವಂಥ 20,000 20,000ದ ಒಂದು ಏನು ಬೆನಿಫಿಟ್ ಇದೆ ಅದನ್ನು ನಿಮಗೆ ಕೊಡಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ಅದು NPA ಆದರೆ ನಿಮ್ಮ ಸಿಬಿಲ್ ಹಾಳಾಗಿರುತ್ತೆ, ನಿಮಗೆ ಹೊಸ ಲೋನ್ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತು ಈಗ ನೆಕ್ಸ್ಟ್ ನಾವು 20,000 ಕೊಟ್ಟರೆ ಅದರ ಇನ್ಸ್ಟಾಲ್ಮೆಂಟು ಇದಕ್ಕಿಂತ ಡಬಲ್ ಇರುತ್ತೆ, ಅಥವಾ ಅದರದ್ದು ಪೀರಿಯಡ್ ಏನು ಅಂತ ಇನ್ನೂ ಬರಲಿಲ್ಲ. ಮುಂಚೆ ಕೊಟ್ಟಿದ್ದು 10,000 1 ವರ್ಷಕ್ಕೆ ಅಂತ ಕೊಟ್ಟಿದ್ರು. 1 ವರ್ಷದ ಇನ್ಸ್ಟಾಲ್ಮೆಂಟ್ ಇತ್ತು, ಅಂದರೆ 12 ಕಂತಿತ್ತು. 887 ರೂಪಾಯಿ ಕಂತು ಬರ್ತಾ ಇತ್ತು. ನೆಕ್ಸ್ಟ್ 20,000 ಕೊಟ್ಟರೆ ಅದನ್ನು 1 ವರ್ಷಕ್ಕೆ ಇಡ್ತಾರೋ ಅಥವಾ 1.5 ವರ್ಷಕ್ಕೆ ಇಡ್ತಾರೋ 2 ವರ್ಷಕ್ಕೆ ಇಡ್ತಾರೋ ಏನೋ ಗೊತ್ತಿಲ್ಲ. ಅದರದ್ದೇನೋ ಬಂದಿಲ್ಲ, ಇನ್ನೂ ರೂಲ್ಸ್ ಏನೋ ಬಂದಿಲ್ಲ. ಅದು 1 ವರ್ಷಕ್ಕೆ ಅಂತಾದರೆ ಈಗಿನ ಇನ್ಸ್ಟಾಲ್ಮೆಂಟಿನ ಡಬಲ್ ಇನ್ಸ್ಟಾಲ್ಮೆಂಟ್ ಆಗುತ್ತೆ. 887ರ 2 ಪಟ್ಟು ಆಗುತ್ತೆ. ಅದನ್ನು ಕೂಡ ನೀವು ಚೆನ್ನಾಗಿ ಕಟ್ಕೊಂಡು ಹೋದರೆ ಮುಂದೆ ಬರುವಂಥ ದಿನಗಳಲ್ಲಿ ಜಾಸ್ತಿ ಕೊಡ್ತಾರೆ ಅನ್ನುವಂಥ ಒಂದು ಸ್ಕೀಮ್ಗಳು ಬರುತ್ತೆ. ಅದನ್ನು ಸ್ಕೀಮ್ ಸಕ್ಸಸ್ ಆಗಬೇಕು ಅಂತಂದರೆ ಬೆನಿಫಿಷಿಯರೀಸು ಒಳ್ಳೆ ರೀತಿಯಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದರೆ ಮಾತ್ರ ಸ್ಕೀಮ್ ಸಕ್ಸಸ್ ಆಗುತ್ತೆ. ಆ ಸ್ಕೀಮ್ ಉಳಿಯೋದು ನಿಮ್ಮ ಕೈಯಲ್ಲಿರುತ್ತೆ. ನಾವು ಲೋನ್ ಕೊಡ್ಲಿಕ್ಕೆ ಇದ್ದೇ ಇದ್ದೀವಿ, ಇಲ್ಲ ಅಂದ್ರೆ ನಾವು ಕೊಡಲೇಬೇಕು, ಎಷ್ಟೇ ಕಷ್ಟ ಆದರೂ ಕೊಡಬೇಕು. ಶನಿವಾರ ಭಾನುವಾರ ಅಂತ ಇಲ್ಲದೆ ಬ್ಯಾಂಕಿನವರು ಬಂದು ಕೆಲಸ ಮಾಡಿದ್ದಾರೆ. ಹಾಗೂ ನಮ್ಮ ಇದರಿಂದ ಮುನ್ಸಿಪಲ್ ನಗರಸಭೆಯಿಂದನೂ ಕೂಡ ನಮ್ಗೆ ಗೊತ್ತಿದೆ ಅವ್ರು ಎಷ್ಟು ತೊಂದರೆಗಳನ್ನು ತೊಗೊಂಡು ಅಥವಾ ಕಷ್ಟಗಳನ್ನು ತೊಗೊಂಡು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆ ಕಷ್ಟಗಳಿಗೆ ನೀವು ಪಾಸಿಟಿವ್ ಆಗಿ ಉತ್ತರ ಕೊಡಬೇಕು ಅಂದರೆ ಒಂದೇ ಒಂದು ಕೆಲಸ, ಅದನ್ನು ನೀಟಾಗಿ ಕಟ್ಕೊಂಡು ಹೋಗೋದು ಮತ್ತು ಕೊಟ್ಟಂಥ ದುಡ್ಡನ್ನು ಸದುಪಯೋಗ ಮಾಡುವಂಥದ್ದು. ನೀವು ನಿಮ್ಮ ಬಿಸ್ನೆಸ್ಸಿಗೆ ಹಾಕಬೇಕು ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಡೈವರ್ಟ್ ಮಾಡೋ ಹಾಗಿಲ್ಲ. ಅದು ಡೈವರ್ಟ್ ಮಾಡಿದರೆ ಅದರ ಬೆನಿಫಿಟ್ಸು ನಿಮಗೆ ಸಿಗಲ್ಲ, ಅದರ ಒಂದು ಲಾಭವನ್ನು ನಿಮಗೆ ಪಡಿಲಿಕ್ಕೆ ಆಗಲ್ಲ. ಅದರ ಫ್ರೂಟ್ಸ್ ಅಂದರೆ ಅದರ ಫ್ರೂಟ್ಸನ್ನು ನೀವು ಅನುಭವಿಸೋಕ್ಕಾಗಲ್ಲ. ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಕೊಟ್ಟಂಥ 20,000 ಈಗ ಮತ್ತೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ 171 ಬೆನಿಫಿಷರೀಸಿಗೆ. ಯಾರ್ಯಾರಿಗೆ ಸಿಗುತ್ತೋ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ, ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಿ, ನಿಮ್ಮ ಕುಟುಂಬಕ್ಕೆ ಇದರಿಂದ ಒಳ್ಳೆಯದಾಗಲಿ ಅಂತ ನಾನು ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ನನಗೆ ಒಂದು ಪ್ರಶ್ನೆ ಉಂಟು ನಿಮ್ಮ ಹತ್ರ. ಎಷ್ಟು ಜನರಿಗೆ ಇನ್ನೊಂದು 10 ವರ್ಷ ಅಥವಾ 15 ವರ್ಷ ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಇದೆ? ಆಯುಷ್ಯ ಅದು ನಮ್ಮ ಕೈಯಲ್ಲಿಲ್ಲ. ಎಷ್ಟು ಜನರಿಗೆ ಮನಸ್ಸಿದೆ 10 ವರ್ಷ 15 ವರ್ಷ 20 ವರ್ಷ ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ? ಎಲ್ರಿಗೂ ಇದೆ. ನನಗೆ ಬೇಸರ ಆಯಿತು ನೀವು ಕೈ ಮೇಲೆ ಹಾಕಿದ್ದು ನೋಡಿ. ಯಾಕೆ ಗೊತ್ತಾ? ನೀವು ಬೀದಿ ಬದಿ ವ್ಯಾಪಾರದಲ್ಲೇ ಇರಬೇಕು ಅಂತ ಇದ್ದೀರಾ? ಮೇಲೆ ಬರೋದು ಬೇಡವಾ? ಮೇಲೆ ಬರೋದು ಯಾವಾಗ? ಮೇಲೆ ಅಂದರೆ ಹೇಗೆ? ವ್ಯಾಪಾರ ಯಾಕೆ 76 ವರ್ಷದವರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಹೌದೌದು. ಕೇಳಿ, ನಾನು ಕೇಳಿದ ಪ್ರಶ್ನೆಯ ಆಶಯ ಇಷ್ಟೇ, ನಾವು ಇದ್ದಲ್ಲೇ ಇರಲಿಕ್ಕೆ ಪ್ರಯತ್ನ ಪಡಬಾರ್ದು. ನಿಮಗೆ ನಾನು ಫಸ್ಟ್ ಹೇಳಿದ್ದೇನೆ, ಇದು ಪ್ರಥಮ ಹೆಜ್ಜೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ಆಯಿತಾ? ಸಣ್ಣ ಮೊತ್ತ ಕೊಟ್ಟು ನೋಡೋದು ನೀವು ಎಷ್ಟು ವಿಶ್ವಾಸಾರ್ಹರು ಅಂತ. 10,000, ಬರೀ 10,000 ಮರುಪಾವತಿ ಮಾಡಲಿಕ್ಕೆ ನಿಮಗೆ ಆಗದಿದ್ರೆ ನಿಮಗೆ ಹೆಚ್ಚಿನ ಮೊತ್ತವನ್ನು ಹೇಗೆ ಕೊಡೋದು? ಅದಕ್ಕೆ ಈ ಒಂದು ಕಿರು ಸಾಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಿಮಗೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಗುರುತಿಸಲಿಕ್ಕೆ. ಮತ್ತೆ ಹೇಳ್ತೇನೆ, ಯಾರು ಈ 10,000 ಕರೆಕ್ಟಾಗಿ ಮರುಪಾವತಿ ಮಾಡ್ತೀರಿ, ಅವರಿಗೆ ಈಗ 20 ಬಂದಿದೆ, 20ಕ್ಕಿಂತ ನೆಕ್ಸ್ಟ್ 40 ಬರಬಹುದು, ನನಗೆ ಗೊತ್ತಿಲ್ಲ, ನಾನಲ್ಲ ಕೊಡೋದು. ಆಯಿತಾ? ಇನ್ನು 1,00,000 ಕೂಡ ಬರ್ಬೋದು. ಮುಂದಕ್ಕೆ ಹೆಚ್ಚಾಗಿ ನೀವು ಬೀದಿ ಬದಿ ವ್ಯಾಪಾರವನ್ನು ಬಿಟ್ಟು ಏನು ಮಾಡ್ಬೋದು? ಅಲ್ಲೇ ಇರಬೇಕಾಗಿಲ್ಲ. ನಿಮ್ಮ ಮಕ್ಕಳು ದೊಡ್ಡವರು ಆಗ್ತಾ ಇರುವಾಗೆ ನೀವು ಬೇರೆ ಬಿಸ್ನೆಸ್ಸಿಗೆ ನಿಮ್ಮನ್ನು ತೊಡಗಿಕೊಳ್ಬೋದು. ಬೇರೆ ಯೋಜನೆಗಳು ಕೂಡ ಇವೆ. ಮುದ್ರಾ ಯೋಜನೆ ಇದೆ. ಆದರೆ ಮುದ್ರಾ ಯೋಜನೆಯಲ್ಲಿ ಕೂಡ ನೀವು ಸುಮ್ಮನೆ ಹೋಗಿ ಸಾಲ ಕೊಡಿ ಹೇಳಿದರೆ ಕೊಡೋದಿಲ್ಲ. ಆಯಿತಾ?
ಈ ಒಂದು ಯೋಜನೆಯಲ್ಲಿ ನಮ್ಮ ಬ್ಯಾಂಕರ ಮಿತ್ರರು ಹೇಳಿದಾಗೆ ಬರೀ ಸಿಬಿಲನ್ನು ಫಸ್ಟ್ ಮಾನದಂಡವಾಗಿ ತಗೊಳ್ತಾರೆ, ಬೇರೆ ಏನನ್ನು ನೋಡುವುದಿಲ್ಲ. ಅದಕ್ಕೆ ಸಿಬಿಲ್ ಒಂದು ಸರಿ ಇದ್ದರೆ ನಿಮಗೆ ಸಾಲ ಪಡ್ಕೊಳ್ಳಿಕ್ಕೆ ಅರ್ಹತೆ ಪಡೀತೀರಿ. ನೀವು ಕರೆಕ್ಟಾಗಿ ಮರುಪಾವತಿ ಮಾಡಿದರೆ, ನಿಮ್ಮ ಸಿಬಿಲ್ ಸರಿ ಇದ್ದರೆ ಹೆಚ್ಚಿನ ಸಾಲ ಪಡೀಲಿಕ್ಕೆ ನಿಮಗೆ ಅವಕಾಶ ಇರ್ತದೆ. ದಯವಿಟ್ಟು ನಿಮ್ಮ ಜೊತೆಯಲ್ಲಿ ವ್ಯಾಪಾರ ಮಾಡುವವರಿಗೂ ಕೂಡ ಇದನ್ನು ನೀವು ಹೇಳಬೇಕು. ಎಂಚಿನ ಹಣ್ಣೆಲ್ಲ ಮಲ್ತದೆ ಕಟ್ಟು ಮಾರಾಯ ಅಂದರೆ ಬ್ಯಾಂಕಿನವರಿಗೆ ಎಂತ ಮಾಡಲಿಕ್ಕೆ ಬರುವುದಿಲ್ಲ ಈ ವಿಚಾರದಲ್ಲಿ. ಯಾಕೆ ಆನ್ಲೈನ್, ಎಲ್ಲವೂ ಆನ್ಲೈನ್ ಇದೆ. ಒಂದು ವೇಳೆ ಅವರು ತಪ್ಪಿ ಕೂಡ ಕೊಟ್ಟರೆ ಅವರ ಕುತ್ತಿಗೆಗೆ ಬರ್ತದೆ, ಕೊಡಲಿಕ್ಕೆ ಆಗುವುದಿಲ್ಲ ಅದು. ಅದಕ್ಕೆ ದಯವಿಟ್ಟು ನೀವು ಆ ವಿಚಾರದಲ್ಲಿ ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಸುರಕ್ಷೆಗಾಗಿ ಮತ್ತು ನಿಮ್ಮ ಅಭಿವೃದ್ಧಿಗಾಗಿ ನೀವು ಸಂಕಲ್ಪ ಮಾಡಬೇಕು. ಸಂಕಲ್ಪದಿಂದ ಸಿದ್ಧಿ. ಸಿದ್ಧಿ ಅಂದ್ರೆ ಏನು? ಪ್ರಾಪ್ತಿ. ನಾವು ಸಂಕಲ್ಪ ಮಾಡಿದರೆ ನಮಗೆ ಅಭಿವೃದ್ಧಿಯನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ನಾನು ಹೇಳುವಂಥದ್ದು. ಎರಡನೇದು, ಕಳೆದ ವರ್ಷ ನಾವು ಪಟ್ಟಣ ವ್ಯಾಪಾರ ಸಮಿತಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಲ್ವಾ ರೋಹಿನಾಥ್? ಪಟ್ಟಣ ವ್ಯಾಪಾರ ಸಮಿತಿಯ ಪ್ರತಿನಿಧಿಗಳಿದ್ದಾರೆ ಇದರಲ್ಲಿ? ಯಾರಿದ್ದೀರಿ? ನೀವಿದ್ದೀರಿ. ಒಬ್ಬರು, 2, 9 ಮಂದಿ. ನಮಗೆ ST ಒಂದು ಸಿಗಲಿಲ್ಲ. ಉಳಿದ ಇದಕ್ಕೆ ರಿಸರ್ವೇಷನ್ ಇದೆ, ಮೀಸಲಾತಿ ಇದೆ. ಅವರು ಮಹಿಳೆಯರು, ಅಲ್ಪಸಂಖ್ಯಾತರು, ವಿಶೇಷಚೇತನರು ಮತ್ತು SC ST ಮತ್ತು ಇತರರು, ಹೀಗೆ ವಿವಿಧ ಗುಂಪುಗಳಲ್ಲಿ ಇದು ಮೀಸಲಾತಿ ಇದೆ. ಓಕೆ, ಈ ಸಲ ವಾಪಸ್ ನಾವು ಪಟ್ಟಣ ವ್ಯಾಪಾರ ಸಮಿತಿಗೆ ಸರಕಾರೇತರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕುಂಟು. ಅದರಲ್ಲಿ ನಿಮ್ಮಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕುಂಟು. ಆಯಿತಾ? ಈಗ ಪಟ್ಟಣ ವ್ಯಾಪಾರ ಸಮಿತಿ ಯಾಕೆ? ನಾನು ಕಳೆದ ಸಲ ಕೂಡ ಹೇಳಿದ್ದೇನೆ, ಇಷ್ಟರವರೆಗೆ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡುವುದಿರಲಿಲ್ಲ. ಏನಿದ್ರು ಅವರನ್ನು ಓಡಿಸುವುದೇ ಇತ್ತು. ಆದರೆ ಈಗ ಬೀದಿ ಬದಿ ಕೇಳ್ತಾ ಇದ್ದೀರಾ? ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣಾ ಕಾಯ್ದೆ ಬಂದಿದೆ ಮತ್ತು ವ್ಯಾಪಾರ ಅಧಿನಿಯಮ. ಆಯಿತಾ? ಇದರ ಪ್ರಕಾರ ನಿಮ್ಮ ಜೀವನೋಪಾಯಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು. ಅದರ ಜೊತೆಗೆ ನೀವು ಹೇಗೆ ವ್ಯಾಪಾರ ಮಾಡಬೇಕು, ನಗರಸಭೆಯ ಸುವ್ಯವಸ್ಥೆಗೆ ಧಕ್ಕೆ ಆಗದಾಗೆ ನೀವು ಹೇಗೆ ವ್ಯಾಪಾರ ಮಾಡಬೇಕೆಂಬ ನಿಯಮಗಳು ಕೂಡ ಉಂಟು. ಇದನ್ನು ಕರೆಕ್ಟಾಗಿ ಅನುಷ್ಠಾನ ಮಾಡಲಿಕ್ಕೆ, ಆಯಿತಾ, ಕರೆಕ್ಟಾಗಿ ಅನುಷ್ಠಾನ ಮಾಡಲಿಕ್ಕೆ ಸರ್ವೆ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಆ ಸಮೀಕ್ಷೆಯಲ್ಲಿ ಯಾರು ಕರೆಕ್ಟಾಗಿ ಬೀದಿ ಬದಿ ವ್ಯಾಪಾರಿಗಳೊಂದು ಅರ್ಹತೆ ಪಡೀತಾರೆ ಅವರನ್ನು ಗುರುತಿಸಿ ಅವರಿಗೆ ID ಕಾರ್ಡ್, ಪ್ರಮಾಣ ಪತ್ರ ಕೊಡಲಾಗ್ತದೆ. ಈಗ ನೀವು ಹೇಳ್ಬೋದು, 300-400 ಜನರಿಗೆ ನಾವು PM ಸ್ವನಿಧಿಯಲ್ಲಿ ಅರ್ಜಿ ಹಾಕಿಸಿದ್ದೇವೆ, ಅವರಿಗೆ ಕೊಡ್ತೀರಾ? ಎಲ್ಲರಿಗೆ ಇಲ್ಲ. ಯಾರಿಗೆ ಆ ಅರ್ಹತೆ ಬರ್ತದೆ, ಬೀದಿ ಬದಿ ವ್ಯಾಪಾರಿ ಅಂದರೆ ಯಾರು ಅಂತ ಅಧಿನಿಯಮದಲ್ಲಿ ಹಾಕಿದ್ದಾರೆ, ಅದರ ಪ್ರಕಾರನೇ ಕೊಡಬೇಕಾಗ್ತದೆ. ಎಲ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವರು ಮನೆಯಲ್ಲಿ ವ್ಯಾಪಾರ ಮಾಡಿ ನಾನು ಮಾಡ್ತೇನೆ ಅಂತ ಹೇಳಿದರೆ ಅದು ಕೂಡ ಆಗೋದಿಲ್ಲ. ಬೀದಿ ಬದಿ ವ್ಯಾಪಾರಿ ನಿಯಮದ ಪ್ರಕಾರ ಗುರುತಿಸಿ ಅವರಿಗೆ ID ಕಾರ್ಡ್ ಮತ್ತು ಪ್ರಮಾಣ ಪತ್ರ ಕೊಡ್ತಾರೆ. ಈ ID ಕಾರ್ಡ್ ಮತ್ತು ಪ್ರಮಾಣ ಪತ್ರ ಕೊಡುವಂಥದ್ದು ಟೌನ್ ವೆಂಡಿಂಗ್ ಕಮಿಟಿ, ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ. ಈ ಸಮಿತಿ ನಿಮ್ಮ ಅಭಿವೃದ್ಧಿಗೆ ಮತ್ತು ನಮ್ಮ ನಗರಸಭೆಯ ಸುವ್ಯವಸ್ಥೆಗೆ ಬೇಕಾದ ಎಲ್ಲ ದಾರಿಗಳನ್ನು ಮಾಡಿಕೊಡುತ್ತದೆ. ಈ ಕಮಿಟಿಯಲ್ಲಿ ನಿಮ್ಮ ಪ್ರತಿನಿಧಿಗಳು ಇರ್ತಾರೆ. ಆಯಿತಾ? ಅದಕ್ಕೆ ಆಯ್ಕೆ ಮಾಡಲಿಕ್ಕೆ ಉಂಟು ಇನ್ನು ಸದ್ಯದಲ್ಲೇ ಮೀಸಲಾತಿ ಪ್ರಕಾರ. ಇದರಲ್ಲಿ ವ್ಯಾಪಾರೇತರ ವಲಯ, ವ್ಯಾಪಾರ ವಲಯ, ಎಲ್ಲಿ ವ್ಯಾಪಾರ ಮಾಡಬೇಕು, ಮಾಡಬಹುದು, ಎಲ್ಲಿ ವ್ಯಾಪಾರ ಮಾಡಬಾರ್ದು, ಈ 2 ವಲಯಗಳನ್ನು ಗುರುತಿಸಲಿಕ್ಕಿದೆ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿ. ಈ ಕೆಲಸ ಕೂಡ ಟೌನ್ ವೆಂಡಿಂಗ್ ಕಮಿಟಿ, ಪಟ್ಟಣ ವ್ಯಾಪಾರ ಸಮಿತಿ ಮಾಡ್ತದೆ. ಆಯಿತಾ? ಈ ಸಮಿತಿಯಲ್ಲಿ ನಿಮ್ಮ ಪರವಾಗಿ ನಿಮ್ಮ ಪ್ರತಿನಿಧಿಗಳು ನಿಮ್ಮ ಅಭಿವೃದ್ಧಿಯ ಬಗ್ಗೆ ಅಥವಾ ನಿಮಗೆ ಏನು ಸಲಹೆಗಳು ಕೊಡಲಿಕ್ಕುಂಟು ಅವರು ಕೊಡ್ತಾರೆ ಈ ಸಮಿತಿಗೆ. ಆಯಿತಾ? ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾರು ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ, ಯಾರಿಗೆ ಇದೆಲ್ಲ ಅರ್ಥ ಆಗ್ತದೆ ಸ್ವಲ್ಪ, ಮತ್ತು ಈ ಸಾಲ ಮರುಪಾವತಿಯಲ್ಲಿ ಕರೆಕ್ಟ್ ಇದ್ದಾರೆ, ಅವರನ್ನು ಈ ಪ್ರತಿನಿಧಿಗಳಾಗಿ ಗುರುತಿಸಿ ನೀವು ಪ್ರತಿನಿಧಿಗಳಾಗಿ ಕೊಡಬೇಕು. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಈ ಸಮಿತಿ ಮೂಲಕ ಬೀದಿ ಬದಿ ವ್ಯಾಪಾರಿಗಳನ್ನು ನಾವು ಒಟ್ಟು ಸೇರಿಸಿ ಅವರ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕಿದೆ.
ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಕೋರ್ತೇವೆ. ಧನ್ಯವಾದಗಳು. ಕಾರ್ಡ್ ಸಿಗ್ಲಿಲ್ಲ, ದಯವಿಟ್ಟು ಅಲ್ಲಿ ಸಹಿ ಮಾಡಿದ್ರೆ ಡೈರೆಕ್ಟ್ ತಕೊಂಡು ಹೋಗಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಹಿ ಮಾಡಿ ನಿಮ್ಮ ID ಕಾರ್ಡ್ ಮತ್ತು ಮಾರಾಟ ಪ್ರಮಾಣ ಪತ್ರವನ್ನು ತಕೊಂಡು ಹೋಗಿ. ಖಾಲಿ 61 ಮಂದಿದ್ದು ಮಾತ್ರ, ಯಾರಿಗಂತ ಗೊತ್ತಿರ್ಬೋದು, ಈ ಹಿಂದೆ ಸಿಕ್ಕಿದವರಿಗೆ ಮಾತ್ರ. ಹೊಸತಾಗಿ ಯಾರಿಗೆ ನಾವು ಇದು ಮಾಡಲಿಲ್ಲ. ಈ ವರ್ಷದಿಂದ ನವೆಂಬರ್ ತಿಂಗಳಿಂದ ನಿಮಗೆ ಹೊಸತಾಗಿ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ನಾವು ಮಾಡಿಕೊಡ್ತೇವೆ. ಮುಂದೆ ಕಾರ್ಯಕ್ರಮವನ್ನು ಮುಗಿಸುವ ಕೊನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಭಾರತಿ ಎಚ್ ಇವರಿಂದ 2 ಮಾತುಗಳು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿದರು ಇಷ್ಟು ವರ್ಷದಿಂದ ಗೌರವಯುತವಾಗಿ ವ್ಯಾಪಾರವನ್ನು ನಡೆಸಿಕೊಂಡು ಬಂದಿದ್ದೀರಾ. ಆದರೆ ಕೊನೆಗೆ ಮೊನ್ನೆ ಕಳೆದ ವರ್ಷದ ಹಿಂದೆ ಒಂದು ಲಾಕ್ಡೌನ್ ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರವು ತಮ್ಮ ಕಾಳಜಿಯನ್ನು ವಹಿಸಿಕೊಂಡು ನಿಮಗೆ 10,000ದ ಒಂದು ಮೊತ್ತವನ್ನು ಬ್ಯಾಂಕಿನಿಂದ ಸಾಲವಾಗಿ ಪಡೆದುಕೊಂಡು ಮುಂದಿನ ವ್ಯಾಪಾರವನ್ನು ಚೆನ್ನಾಗಿ ಮಾಡಲಿಕ್ಕೆ ಅಂತೇಳಿ 10,000 ಸಹ ಬ್ಯಾಂಕ್ ಸಾಲವಾಗಿ ನಿಮಗೆ ನೀಡಿತು. ಆದರೆ ಕೆಲವರು ಈಗ ಮ್ಯಾನೇಜರ್ ಹೇಳಿದರು 10,000 ಈ ಸಣ್ಣ ಸಾಲವನ್ನು ಕೆಲವರು ಸಾಲ ಕಟ್ಟೋದ್ರಲ್ಲಿ ಸ್ವಲ್ಪ ಹಿಂದಕ್ಕೆ ಉಳಿದಿದ್ದಾರೆ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಈ ಸಾಲವನ್ನು ನೀವು ಚೆನ್ನಾಗಿ ಕಟ್ಟಿದರೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಸಾಲವನ್ನು ಪಡೀಲಿಕ್ಕೆ ನಿಮಗೆ ಅವಕಾಶ ಇದೆ. ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ನೀವು ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರವನ್ನು ನಡೆಸುವಲ್ಲಿ ನೀವು ಈ ಸಾಲವನ್ನು ಉಪಯೋಗಿಸಿಕೊಂಡು ಮುಂದಕ್ಕೆ ನೀವು ಒಳ್ಳೆಯ ಒಂದು ವ್ಯಾಪಾರವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಉಳ್ಳಾಲ್ ನಗರಸಭೆಯ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀಮತಿ ಭಾರತಿ ಎಚ್, ಅಧ್ಯಕ್ಷರು ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ, ಅವರಿಗೂ ಕೂಡ ಧನ್ಯವಾದಗಳು.